ಓಕೆ. ಬುಕ್ ಎಲ್ಲ ಮಾಡಿಸಿದೀವಿ. ಹರೇ ಕೃಷ್ಣ. ನನ್ನ ಹರೇ 3 ನಿಮಿಷ ಇದೆ, ಮತ್ತೆ ಸ್ಟಾರ್ಟ್ ಮಾಡೋಣ. ರೀನಾ ಮಾತಾಜಿ ಹೋಸ್ಟ್ ಮಾಡಿ. ಹರೇ ಕೃಷ್ಣ ಮಾತಾಜಿ. ಓಕೆ, ಥ್ಯಾಂಕ್ ಯು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಾಯ ಚಕ್ಷುರುನ್ಮಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸ್ವಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಂ ಸಹಗಣ ಲಲಿತ ಶ್ರೀ ವಿಶಾಖಾನಿತಂ ಶ. ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗೆ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ.
ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ನಮಗೆ ಈ ಪ್ರಭುಪಾದರದು ಶೀಲ ಪ್ರಭುಪಾದರ ಲೀಲಾಮೃತ ಭಕ್ತಿ ಬೀಜ ಬಿತ್ತೆವು ಅದರ 2ನೇ ಸಂಪುಟವನ್ನು ಇವತ್ತು ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂತಹ ಇಸ್ಕಾನ್ ಮಂಗಳೂರು ಕುಲಾಯಿ ಇಲ್ಲಿಯ ಅಧ್ಯಕ್ಷರಾದ ನಾಮನಿಷ್ಠ ದಾಸ್ ಪ್ರಭುಜಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೂ ನನ್ನ ಗುರುಗಳಾದ ಸಚ್ಚಿದಾನಂದ ಪ್ರಭುಜಿ ಮತ್ತು ಇತರ ಎಲ್ಲಾ ಗುರುಗಳಿಗೂ ಕೂಡ ನಾನು ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ಈ ಇಸ್ಕಾನ್ನ ಫೌಂಡರ್ ಆಚಾರ್ಯರಾದ ಶ್ರೀಲ ಪ್ರಭುಪಾದ್ ಇವರಿಗೆ ಕೂಡ ನಾನು ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಇಲ್ಲಿ ನಿನ್ನೆ ನಾವು ಏನೆಲ್ಲ ತಿಳಿದೆವು ಅಲ್ಲಿ ಮೈಕ್ ಗ್ರಾಂಟ್ ಇದ್ದು ತನಕ ಓದಿದ್ದೇವಾ? ಇಲ್ಲ, ಅದು ಇವತ್ತಿಗೆ ಸ್ಟಾರ್ಟ್. ನಿನ್ನೆ ಆ ದೇವಸ್ಥಾನದ ಬಗ್ಗೆ ಅವರು ಮಕ್ಕಳೆಲ್ಲ ಹೇಗೆ ತಯಾರಿ ಮಾಡಿದ್ರು, ಆ ಪರದೆಗಳಿಗೆಲ್ಲ ಕಲ್ಲರ್ ಹಾಕಿ ಹೇಗೆ ಎಲ್ಲ ಪ್ರಭುಪಾದರಿಗೆ ಒಂದು ಹಾಸನವನ್ನೆಲ್ಲ ತಯಾರು ಮಾಡಿ ಕೊಟ್ಟಿದ್ದಾರೆ. ಅಲ್ಲಿ ತನಕ ನಾವು ನಿನ್ನೆ ಓದಿದ್ದೇವೆ. ಆ ಅಂಗಡಿ ಮಳಿಗೆಯೇ ಈಗ ದೇವಾಲಯದಾಗೆ ಕಾಣ್ತಾ ಇತ್ತು, ಅಲ್ಲಿ ಮಂದ ಬೆಳಕು ಇರ್ತಿತ್ತು. ಭಾರತೀಯ ದೇವಸ್ಥಾನದ ಹಾಗೆ ಕಾಣ್ತಿತ್ತು. ಮೈಕ್ ಬ್ರ್ಯಾಂಡ್ ಅಲ್ಲಿಂದ ಓದ್ಲಿಕ್ಕೆ ಇವತ್ತು ಯಾರು ಬಂದಿದ್ದಾರೋ ನಿಮಿಷ. ಸ್ಕ್ರೀನ್ ಓಪನ್ ಆಗಿಲ್ಲ ಮಾತಾಜಿ. ಸ್ಕ್ರೀನ್ ಬರ್ಲಿಲ್ಲವಾ? ಓಕೆ, ಬಂತ ಅಂತ ಸ್ಕ್ರೀನ್? ಹಾ ಮಾತಾಜಿ ಬಂತು. ಶೋಭಾ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಮೈಕ್ ಗ್ರ್ಯಾಂಟ್ ನಿಂದ. ಓಕೆ ಮಾತಾಜಿ. ಮೈಕ್ ಗ್ರ್ಯಾಂಟ್. ನಾನು ಒಂದು ಸಂಜೆ ಬಂದೆ. ಇದ್ದಕ್ಕಿದ್ದಂತೆ ಅಲ್ಲಿ ನೆಲದ ಮೇಲೆ ಆಸುಗಳು, ಗೋಡೆಯ ಮೇಲೆ ಚಿತ್ರಗಳು, ವರ್ಣಚಿತ್ರಗಳು ಬಂದಿದ್ದವು. ಸ್ಥಳ ಹಠಾತ್ತಾಗಿ ಅರಳಿತ್ತು, ಜನರಿಂದ ತುಂಬಿತ್ತು. ಕೇವಲ 1-2 ದಿನಗಳಲ್ಲಿ ಜನರು ಇನ್ನೊಂದು ಅದ್ಭುತ ವಸ್ತುಗಳನ್ನು ಹೇಗೆ ತಂದರೆಂದು ನನಗೆ ಆಶ್ಚರ್ಯವಾಯಿತು. ಆ ಸಂಜೆ ನಾನು ಒಂದು ಸ್ಕ್ರೀನ್ ಸ್ವಲ್ಪ ದೊಡ್ಡದು ಮಾಡಿ ಮಾತಾಜಿ. ಏನ್ ಮಾಡ್ಬೇಕು? ಸ್ವಲ್ಪ ಸ್ಕ್ರೀನ್ ಝೂಮ್ ಮಾಡಿ. ಆ ಸಂಜೆ ನಾನು ಬಂದು ಹೇಗೆ ಅಲಂಕರಿಸಿದ್ದಾರೆ ಎನ್ನುವುದು ಕಂಡಾಗ ಮುಂದಕ್ಕೆ ಚಿಂತಿಸುವ ಪ್ರಮೇಯವೇ ಇರಲಿಲ್ಲ. ಹುಡುಗರು ಅದನ್ನು ನೆರವೇರಿಸ ಹೊರಟಿದ್ದರು. ಎಲ್ಲ ನೆರವೇರುವ ಕಾಲ ಈಗ ನಿಜಕ್ಕೂ ಆರಂಭವಾಗಿದೆ ಎಂದು ನಾನು ಯೋಚಿಸಿದೆ. ಪ್ರಭುಪಾದರು ತಮ್ಮ ಅನುಯಾಯಿಗಳ ತಂಡವನ್ನು ಕಂಡರು. ಅವರು ತಮಗೆ ಗೌರವಾಸನ ನೀಡಿದ್ದುದನ್ನು, ಕೃಷ್ಣಡಿ ಮಡಿಗೆಯನ್ನು ಅವರು ಅಲಂಕರಿಸಿದ್ದನ್ನು ಪ್ರಭುಪಾದರು ಬಹುದಾಗಿ ಮೆಚ್ಚಿದರು. ಭಕ್ತನೊಬ್ಬ ಕೃಷ್ಣನಿಗೆ ಸಮರ್ಪಣೆ ಮಾಡುವುದನ್ನು ಕಾಣುವುದು ಅವರಿಗೆ ಹೊಸದೇನೂ ಆಗಿರಲಿಲ್ಲ, ಆದರೆ ಅದು ಹೊಸದಾಗಿತ್ತು. ಈ ಭಯಂಕರ ನೆಲ ನ್ಯೂಯಾರ್ಕ್ನಲ್ಲಿ ಭಕ್ತಿಯ ಬೀಜ ಮೊಳೆತು ಬೆಳೆಯತೊಡಗಿತ್ತು. ಸಹಜವಾಗಿಯೇ ಈ ಕೋಮಲ ಚಿಗುರಿನ ಉದ್ಯಾನಿಕನಂತೆ ಅವರು ಕೃಷ್ಣನ ಕೃಪೆಯಿಂದ ಪುಳಕಿತರಾಗಿದ್ದರು. ಗೋಡೆಯ ಮೇಲಿನ ಚಿತ್ರಗಳತ್ತ ಚಾಯಿಸಿ ಅವರು ಹೇಳಿದರು, ನಾಳೆ ನಾನು ಬಂದು ಈ ಚಿತ್ರಗಳನ್ನು ನೋಡಿ ಯಾವುದೆಲ್ಲ ಉತ್ತಮವಾದವುಗಳೆಂದು ಹೇಳುವೆನು. ಸ್ವಲ್ಪ ಸ್ಕ್ರಾಲ್ ಮಾಡ್ತೀರಾ? ಮಾರನೆಯ ದಿನ ಪ್ರದರ್ಶಿಸಲಾದ ಹೊಸ ಕಲಾಕೃತಿಗಳ ಬೆಲೆ ಕಟ್ಟಲು ಪ್ರಭುಪಾದರು ಕೆಳಗಿಳಿದು ಬಂದರು. ಕಟ್ಟು ಹಾಕಿದ ಜಲವರ್ಣ ಚಿತ್ರದಲ್ಲಿ ಒಬ್ಬ ಮದ್ದಳೆ ಬಾರಿಸುತ್ತಿದ್ದ ಹುಡುಗಿ ನರ್ತಿಸುತ್ತಿದ್ದಳು. ಇದು ಚೆನ್ನಾಗಿದೆ ಅವರು ಹೇಳಿದರು. ಆದರೆ ಇನ್ನೊಂದು ಹೆಣ್ಣಿನ ಚಿತ್ರ ಹೆಚ್ಚು ಲೌಕಿಕವಾಗಿತ್ತು. ಅವರು ಹೇಳಿದರು, ಇಲ್ಲ, ಈ ಚಿತ್ರ ಅಷ್ಟು ಚೆನ್ನಾಗಿಲ್ಲ. ಅವರು ದೇವಾಲಯದ ಹಿಂಬದಿಗೆ ನಡೆದರು. ಹೋವಾರ್ಡ್ ಕಿತ್ ವ್ಯಾಲಿ ಆತಂಕದಿಂದ ಹಿಂಬಾಲಿಸಿದರು. 6 ತೋಳುಗಳಿರುವ ವ್ಯಕ್ತಿಯ ಚಿತ್ರದ ಬಳಿಗೆ ಬಂದಾಗ ಅವರು ಹೇಳಿದರು, ಓ, ಇದು ತುಂಬಾ ಚೆನ್ನಾಗಿದೆ. ಶ್ರೀಲ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಶ್ರುತಿ ಮಾತಾಜಿ ಓದಿ.
ಶ್ರುತಿ ಮಾತಾಜಿ ಅವ್ರು ರೆಡಿ ಇಲ್ಲದಿದ್ರೆ ಉಮಾ ಕುಲಕರ್ಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹಾ ಓಕೆ, ಓದಿ ಮಾತಾಜಿ. ಯಾರಿದು ವ್ಯಾಲಿ ಕೇಳಿದ? ಇವರು ಚೈತನ್ಯ ಮಹಾಪ್ರಭುಗಳು. ಪ್ರಭುಪಾದರು ಉತ್ತರವಿದ್ದರು, ಅವರಿಗೆ ಏಕೆ 6 ತೋಳುಗಳಿವೆ? ಏಕೆಂದರೆ ಅವರು ರಾಮ ಮತ್ತು ಕೃಷ್ಣ ಇಬ್ಬರು ಆಗಿ ತಮ್ಮನ್ನು ತೋರಿಸಿಕೊಂಡರು. ಇವು ರಾಮನ ತೋಳುಗಳು, ಇವು ಕೃಷ್ಣನ ತೋಳುಗಳು. ಇತರ 2 ತೋಳುಗಳು ಏನು? ಕೀತ್ ಕೇಳಿದ. ಅವು ಸನ್ಯಾಸಿಯ ತೋಳುಗಳು. ಅವರು ಮುಂದಿನ ಚಿತ್ರಕ್ಕೆ ಹೋದರು. ಇದು ಕೂಡ ತುಂಬಾ ಚೆನ್ನಾಗಿದೆ. ಯಾರಿದು? ಹೋವರ್ಡ್ ಕೇಳಿದ. ಇವನು ಹನುಮಂತ. ಅವನು ಬೆಕ್ಕೆ? ಅಲ್ಲ, ಅವನು ಕಪಿ. ಪ್ರಭುಪಾದರು ಉತ್ತರವಿದ್ದರು, ಹನುಮಂತನು ರಾಮಚಂದ್ರ ಪ್ರಭುವಿನ ಧೀರ ವಿಶ್ವಾಸಪೂರ್ಣ ದಾಸನೆಂದು ರಾಮಾಯಣ ಧರ್ಮಗ್ರಂಥಗಳಲ್ಲಿ ವರ್ಣಿತನಾಗಿದ್ದಾನೆ. ರಾಮಚಂದ್ರ ಪ್ರಭುವಿನ ಅವತಾರವನ್ನು, ಅವನ ದಾಸನಾದ ಹನುಮಂತನನ್ನು ಲಕ್ಷಾಂತರ ಭಾರತೀಯರು ಪೂಜಿಸುತ್ತಾರೆ. ಹನುಮಂತನ ಸಾಹಸ ಕೃತ್ಯಗಳು ರಂಗಭೂಮಿ, ಚಲನಚಿತ್ರ, ಕಲೆ ಮತ್ತು ದೇವಾಲಯಾರ್ಚನೆಗಳಲ್ಲಿ ಅವ್ಯಾಹತವಾಗಿ ಪ್ರದರ್ಶಿತವಾಗುತ್ತವೆ. ಹನುಮಂತನನ್ನು ಕುರಿತ ತಿಳುವಳಿಕೆಯಲ್ಲಿ ಮೋಟ್ ಬೀದಿಯ ಹುಡುಗರು ಮೇಲ್ನಗರದ ವಯಸ್ಸಾದ ಹೆಂಗಸರಿಗಿಂತ ಕಡಿಮೆ ಅಜ್ಞಾನಿಗಳೇನಾಗಿರಲಿಲ್ಲ. ಕೃಷ್ಣನ ಚಿತ್ರವನ್ನು ಕಂಡಿದ್ದೀರಾ ಎಂದು ಪ್ರಭುಪಾದರು ಮೇಲ್ನಗರದ ಹೆಂಗಸರನ್ನು ಕೇಳಿದಾಗ ಅವರು ಶೂನ್ಯವಾಗಿ ದಿಟ್ಟಿಸಿ ನೋಡಿದರು. ಕೆಳಪೂರ್ವ ಬದಿಯ ಆಧ್ಯಾತ್ಮವಾದಿಗಳು ಹನುಮಂತನನ್ನು ಬೆಕ್ಕಿಗಿಂತ ಭಿನ್ನವೆಂದು ತಿಳಿದಿರಲಿಲ್ಲ. ಚೈತನ್ಯ ಮಹಾಪ್ರಭುಗಳು ಯಾರು ಎನ್ನುವುದನ್ನು ತಿಳಿಯದೆಯೇ ಅವರು ಚಿತ್ರವೊಂದನ್ನು ತಂದಿದ್ದರು. ಹೀಗಿದ್ದರೂ ಈ ಹುಡುಗರ ಹಾಗೂ ಮೇಲ್ನಗರದ ಹೆಂಗಸರ ನಡುವೆ ಒಂದು ಪ್ರಮುಖವಾದ ವ್ಯತ್ಯಾಸ ಇತ್ತು. ಈ ಹುಡುಗರು ಸ್ವಾಮೀಜಿಯ ಸೇವೆಯನ್ನು ಹರೇ ಕೃಷ್ಣ ಸಂಕೀರ್ತನವನ್ನು ಮಾಡುತ್ತಿದ್ದರು. ಅವರು ಐಹಿಕ ಜೀವನ ಮತ್ತು ಮಧ್ಯಮ ವರ್ಗದ ಕರ್ಮ ಪ್ರತಿಫಲದ ಸಲಕ್ಷಣಗಳಿಂದ ಬೇಸತ್ತಿದ್ದರು. ಆದರೆ ಅವರ ಹೃದಯಗಳು ಕೃಷ್ಣ ಪ್ರಜ್ಞಾ ವಿಕಾಸದ ಬಗ್ಗೆ ಸ್ವಾಮೀಜಿ ಇತ್ತ ಭರವಸೆಗೆ ಜಾಗೃತವಾಗಿದ್ದವು. ಸ್ವಾಮೀಜಿಯ ಜೊತೆಗಿನ ತಮ್ಮ ವೈಯಕ್ತಿಕ ಒಡನಾಟ ಏನೋ ಘನವಾದುದೆಂಬುದನ್ನು ಅವರು ಗ್ರಹಿಸಿದ್ದರು. ಪ್ರಭುಪಾದರ ಉಪನ್ಯಾಸದ ಕಾಲಕ್ಕೆ ಬಚ್ಚಲ ಕಾಗದದ ಕೊಡುಗೆ ನೀಡಿದ ಬವೇರಿಯಾ ನಿಷ್ಪ್ರಯೋಜಕನಂತೆ ಕೆಳಪೂರ್ವ ಬದಿಯ ಹುಡುಗರು ತಮ್ಮ ಮನಸ್ಸುಗಳನ್ನು ಉತ್ತಮ ಸ್ಥಿತಿಯಲ್ಲಿ ಇಟ್ಟುಕೊಂಡಿರಲಿಲ್ಲ. ಆದರೂ ಅವರ ಹೃದಯಗಳಿಂದ ಕೃಷ್ಣನು ಮಾರ್ಗದರ್ಶನ ನೀಡುತ್ತಿದ್ದಾನೆ ಎನ್ನುವುದನ್ನು ಪ್ರಭುಪಾದರು ಕಂಡುಕೊಂಡರು. ಕೃಷ್ಣನ ಸಂಕೀರ್ತನ ಮತ್ತು ಶ್ರವಣಗಳಿಂದಾಗಿ ಅವರು ಉತ್ತಮ ನೆಲೆಗೆ ಏರುವರು ಎನ್ನುವುದು ಪ್ರಭುಪಾದರಿಗೆ ತಿಳಿದಿತ್ತು. ಹರೇ ಕೃಷ್ಣ ಮಾತಾಜಿ. ಪ್ರವೀಣ ಮಾತಾಜಿ ಓದಿ. ಮಾತಾಜಿ ನಾನು ಓದ್ಲಾ? ಗೌರಮ್ಮ ಮಾತಾಜಿ. 1 ನಿಮಿಷ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ. ಓಕೆ ಮಾತಾಜಿ. ಇಲ್ಲಿಂದಲ್ವ ಮಾತಾಜಿ ಪ್ರಭುಪಾದರು ಕಂಡುಕೊಂಡರು? ಅಲ್ಲಿಂದಲ್ಲ, 1966 ಹಾ ಓಕೆ ಮಾತಾಜಿ. 1966 ಬೇಸಿಗೆ ಆಗಸ್ಟ್ ತಿಂಗಳಿಗೆ ಸರಿಯಿತು. ಪ್ರಭುಪಾದರ ಆರೋಗ್ಯ ಚೆನ್ನಾಗಿ ಇತ್ತು. ನ್ಯೂಯಾರ್ಕ್ನವರು ಬೇಸಿಗೆಯ ಸೆಕೆಯನ್ನು ದೂರುತ್ತಿದ್ದರು. ವೃಂದಾವನದ ಉರಿ ಬೇಸಿಗೆಯ 100 ಡಿಗ್ರಿಗಿಂತಲೂ ಅಧಿಕವಾದ ಉಷ್ಣತಾಮಾನಕ್ಕೆ ಹೊಂದಿಕೊಂಡವರಿಗೆ ಇದರಿಂದ ಯಾವ ತೊಂದರೆಯೂ ಆಗಲಿಲ್ಲ. ಇದು ಭಾರತದಂತೆ ಇದೆ ಎಂದು ಅವರು ಹೇಳಿದರು. ಅವರು ಅಂಗಿ ತೊಡದೆ ಆರಾಮವಾಗಿ ಮನೆಯಲ್ಲಿದ್ದಷ್ಟು ನೆಮ್ಮದಿಯಾಗಿ ಇರುತ್ತಿದ್ದರು. ಅಮೆರಿಕೆಯಲ್ಲಿ ತಾವು ಕೇವಲ ಬೇಯಿಸಿದ ಆಲೂಗಡ್ಡೆಯಿಂದಲೇ ಹೊಟ್ಟೆ ಹೊರೆದುಕೊಳ್ಳಬೇಕಾಗುತ್ತದೆ, ಅನ್ಯಥಾ ಅಲ್ಲಿ ಮಾಂಸದ ಹೊರತಾಗಿ ಬೇರೇನೂ ಇಲ್ಲ ಎಂದು ಅವರು ಮುಂಚೆ ಭಾವಿಸಿದ್ದರು. ಆದರೆ ಇಲ್ಲಿ ಅವರು ಭಾರತದ ಅದೇ ಅನ್ನ, ತೊವ್ವೆ, ಚಪಾತಿಗಳನ್ನು ಸಂತೋಷವಾಗಿ ಉಣ್ಣುವಂತಾಗಿತ್ತು. ಭಾರತದಲ್ಲಿದ್ದಂತೆ 3 ಸ್ತರಗಳ ಅದೇ ಪಾತ್ರೆಯಲ್ಲಿ ಅಡಿಗೆ ಮಾಡುತ್ತಿದ್ದರು. ಅವರು 2ನೇ ಅವೆನ್ಯೂ ರಸ್ತೆಯ ಅಪಾರ್ಟ್ಮೆಂಟ್ಗೆ ಬಂದಾಗಿನಿಂದ ಶ್ರೀಮದ್ ಭಾಗವತದ ಕೆಲಸವು ನಿಯತವಾಗಿ ಸಾಗಿತ್ತು. ಅಲ್ಲದೆ ಅಡಿಗೆ ಮಾಡುವ, ಟೈಪ್ ಮಾಡುವ, ನಿತ್ಯವೂ ತಮ್ಮ ಮಾತನ್ನು ಶ್ರವಣ ಮಾಡುವ, ಹರೇ ಕೃಷ್ಣ ಸಂಕೀರ್ತನೆ ಮಾಡುವ, ಇನ್ನು ಹೆಚ್ಚಿನದಕ್ಕಾಗಿ ಹಂಬಲಿಸುವ ವಿಧೇಯ ತರುಣರನ್ನು ಕೃಷ್ಣ ಈಗ ಅವರಲ್ಲಿಗೆ ಕರೆ ತಂದಿದ್ದ. ಪ್ರಭುಪಾದರು ಈಗಲೂ ಒಬ್ಬಂಟಿ ಉಪದೇಶಕರೇ ಆಗಿದ್ದರು. ಮುಕ್ತವಾಗಿ ಉಳಿಯಬಲ್ಲ ಅಥವಾ ಹೋಗಬಲ್ಲ ಅಧಿಕಾರ ಅವರಿಗಿತ್ತು. ಕೃಷ್ಣನೊಂದಿಗಿನ ತಮ್ಮ ಆಪ್ತ ಸಂಬಂಧದಲ್ಲಿ ಅವರು ಗ್ರಂಥಗಳನ್ನು ಬರೆಯುತ್ತಿದ್ದರು. ಆ ಅಂಗಡಿ ಮಳಿಗೆಯಲ್ಲಿ ಹುಡುಗರೊಂದಿಗಿದ್ದು ಸಾಕಷ್ಟು ಸ್ವಾತಂತ್ರ್ಯರಾಗಿದ್ದರು. ಈಗ ಅವರು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘವನ್ನು ತಮ್ಮ ಆಧ್ಯಾತ್ಮಿಕ ಶಿಶುವಾಗಿ ಸ್ವೀಕರಿಸಿದ್ದರು. ಈ ಜಿಜ್ಞಾಸು ತರುಣರಲ್ಲಿ ಕೆಲವರು ಆಗಲೇ 1 ತಿಂಗಳಿಗಿಂತಲೂ ಹೆಚ್ಚು ಕಾಲದಿಂದ ನಿಶ್ಚಲವಾಗಿ ಸಂಕೀರ್ತನ ಮಾಡುತ್ತಿದ್ದರು.
ಅವರೆಲ್ಲ ಮುಗ್ಗರಿಸುವ ಆಧ್ಯಾತ್ಮಿಕ ಬಾಲದಂತೆ ಇದ್ದರು. ಹಾಗಾಗಿ ಅವರಿಗೆ ಮಾರ್ಗದರ್ಶನ ನೀಡುವುದು ತಮ್ಮ ಜವಾಬ್ದಾರಿ ಎಂದು ಪ್ರಭುಪಾದರು ಭಾವಿಸಿದ್ದರು. ಆ ಹುಡುಗರಿಗೆ ಪ್ರಭುಪಾದರು ತಮ್ಮನ್ನು ಆಧ್ಯಾತ್ಮಿಕ ಜೀವನಕ್ಕೆ ಕರೆದೊಯ್ಯುವರೆಂಬ ವಿಶ್ವಾಸವಿತ್ತು. ಹಾಗಾಗಿ ಅವರನ್ನು ತಮ್ಮ ಸದ್ಗುರುವೆಂದು ಪರಿಗಣಿಸಲು ತೊಡಗಿದ್ದರು. ಭಾರತದಲ್ಲಿ ಅನುಸರಿಸಲಾದ ಬ್ರಾಹ್ಮಣರ ಮತ್ತು ವೈಷ್ಣವರ ವಿವಿಧ ನಿಯಮಗಳನ್ನು ತಕ್ಷಣ ಪಾಲಿಸುವುದಕ್ಕೆ ಅವರು ಅಸಮರ್ಥರಾಗಿದ್ದರು. ಪ್ರಭುಪಾದರು ಅವರ ಬಗ್ಗೆ ಭರವಸೆ ಇಟ್ಟುಕೊಂಡಿದ್ದರು. ಸ್ವಾಮಿಯವರ ಪ್ರಕಾರ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಯೊಬ್ಬನು ಕೃಷ್ಣ ಪ್ರಜ್ಞೆ ಉಳ್ಳವನಾಗಬೇಕು ಎನ್ನುವುದು ಅತ್ಯಂತ ಪ್ರಮುಖ ತತ್ವವಾಗಿತ್ತು. ಜನರು ಹರೇ ಕೃಷ್ಣ ಸಂಕೀರ್ತನ ಮಾಡಿ ಭಕ್ತಿ ಸೇವೆ ಸಲ್ಲಿಸಬೇಕು. ಅವರು ಹೊಂದಿದ್ದೆಲ್ಲವನ್ನು ಕೃಷ್ಣನ ಸೇವೆಯಲ್ಲಿ ತೊಡಗಿಸಬೇಕು. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದಗಳು ಮಾತಾಜಿ. ಕೃಷ್ಣ ಮಾತಾಜಿ, ಗೀತಾ ಧನ್ಯವಾದ. ಆರ್ ಕೋಡಿಕಲ್ ಓದಿ. ಗೀತಾ ಆರ್ ಕೋಡಿಕಲ್. ಮಾತಾಜಿ ನಾವು ಓದಿ 15 ದಿವಸದ ಮೇಲಾಯ್ತು ಮಾತಾಜಿ. ಗಾಯತ್ರಿ ಯಾರು ಮೇಲೆ ಮಾಡಿ. ನಾನು ಇಲ್ಲಿ ಬರ್ತಿದ್ದೇನೆ ನೋಡಿ. ವೈಷ್ಣವ ಧರ್ಮವು ಗಾಯತ್ರಿ ಯಾರಿದ್ರೆ ಪೂರ್ವ ಇತಿಹಾಸದಲ್ಲಿ ಮತ್ತೆ ಎಂದೂ ಕಾಣದ ಅತ್ಯುನ್ನತ ಸ್ಥಿತಿಗೆ ಗೀತಾ ಆರ್ ತಲುಪಲು ಕೋಡಿಕಲ್ ಓದಿ. ವೈಷ್ಣವ ಧರ್ಮವು ಅತ್ಯುನ್ನತ ಪೂರ್ವ ಇತಿಹಾಸದಲ್ಲಿ ಹೇಳುದಿಲ್ಲ ಎಂದೂ ಮಾತಾಜಿ, ಕಾಣದ ನನ್ಗೆ ಮಾತ್ರವಾ? ಇಲ್ಲ ಹೇಳುದಿಲ್ಲ ಮಾತಾಜಿ. ಪೂರ್ವ ಇತಿಹಾಸದಲ್ಲಿ ಎಂದೂ ಕಾಣದ ಅತ್ಯುನ್ನತ ಸ್ಥಿತಿಗೆ ತಲುಪಲು ಪ್ರಭುಪಾದರು ಈ ಶ್ರೀಕೃಷ್ಣ ಪ್ರಜ್ಞೆಯ ಮೂಲ ತತ್ವವನ್ನು ಅನುಷ್ಠಾನಕ್ಕೆ ತರುತ್ತಿದ್ದರು. ಅಡಿಗೆ ಮತ್ತು ಬೆರಳಚ್ಚು ಮಾಡುವುದಕ್ಕೆ ಹುಡುಗರನ್ನು ತೊಡಗಿಸಿದ್ದರು. ಪ್ರಭುಪಾದರು ತಾವೇನೂ ಕಡಿಮೆ ಕೆಲಸ ಮಾಡುತ್ತಿರಲಿಲ್ಲ. ನಿಜವಾಗಿ ಹೇಳುವುದಾದರೆ ಸೇವೆಗಾಗಿ ಕೇಳಿಕೊಂಡು ಮುಂದೆ ಬರುವ ಪ್ರಾಮಾಣಿಕ ವ್ಯಕ್ತಿಯೊಬ್ಬನಿದ್ದರೆ ಸವಾಲು ಎಸೆಯಲು ಬರುವ ಜನ ನೂರಾರು ಇದ್ದರು. ಅವರನ್ನು ಉದ್ದೇಶಿಸಿ ಪ್ರಭುಪಾದರು ಎಲ್ಲೋಯ್ತು ಮಾತಾಜಿ? ಅವರನ್ನು ಉದ್ದೇಶಿಸಿ ಪ್ರಭುಪಾದರು ತಾವೇನು ಕಡಿಮೆ ಕೆಲಸ ಮಾಡುತ್ತಿರಲಿಲ್ಲ. ನಿಜವಾಗಿ ಹೇಳುವುದಾದರೆ ಸೇವೆಗಾಗಿ ಕೇಳಿಕೊಂಡು ಮುಂದೆ ಬರುವ ಪ್ರಾಮಾಣಿಕ ವ್ಯಕ್ತಿ ಒಬ್ಬನಿದ್ದರೆ ಸವಾಲೆಸೆಯುವ ಬರುವ ಜನ ನೂರಾರಿದ್ದರು. ಅವರನ್ನು ಉದ್ದೇಶಿಸಿ ಮಾತನಾಡುತ್ತಾ ಕೆಲವೊಮ್ಮೆ ಮುಷ್ಟಿಯಿಂದ ಕುಟ್ಟಿ ದೊಡ್ಡ ದನಿಯಲ್ಲಿ ಮಾತನಾಡುತ್ತಾ ಪ್ರಭುಪಾದರು ಮಾಯವಾದ ತತ್ವ ಸಿದ್ಧಾಂತದ ವಿರುದ್ಧ ಕೃಷ್ಣನನ್ನು ಸಮರ್ಥಿಸಿಕೊಂಡರು. ಇದು ಕೂಡ ಅವರು ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರಿಗೆ ಸಲ್ಲಿಸಿದ ಸೇವೆಯಾಗಿತ್ತು. ಅವರು ನಿವೃತ್ತಿಗಾಗಿ ಅಮೆರಿಕೆಗೆ ಬಂದಿರಲಿಲ್ಲ. ಅವರು ಕಳೆದಿದ್ದ ಪ್ರತಿಯೊಂದು ಹೊಸ ದಿನವೂ ಅವರ ಕಾರ್ಯ, ಅವರ ಅನುಯಾಯಿಗಳು, ಅವರ ಸವಾಲುಗಾರರು ಕೇವಲ ಹೆಚ್ಚುತ್ತಿರುವುದರ ಮತ್ತೊಂದು ದೃಢೀಕರಣವೇ ಆಯಿತು. ಅವರೆಷ್ಟು ಮಾಡಬಹುದೆನ್ನುವುದೆಲ್ಲವೂ ಕೃಷ್ಣನಿಗೆ ಬಿಟ್ಟದ್ದಾಗಿತ್ತು. ನಾನೊಬ್ಬ ಮುದುಕ, ಯಾವ ಕ್ಷಣದಲ್ಲೂ ನಾನು ತೀರಿಕೊಳ್ಳಬಹುದು ಎಂದವರು ಹೇಳಿದರು. ಆದರೆ ಅವರು ಈಗ ತೀರಿಕೊಳ್ಳುವುದಾದಲ್ಲಿ ಖಂಡಿತವಾಗಿಯೂ ಕೃಷ್ಣ ಪ್ರಜ್ಞೆಯೂ ತೀರಿಕೊಳ್ಳುತ್ತಿತ್ತು. ಏಕೆಂದರೆ ಕೃಷ್ಣ ಪ್ರಜ್ಞಾ ಸಂಘವು ಅವರಲ್ಲದೆ ಬೇರೇನೂ ಆಗಿರಲಿಲ್ಲ. ಆ ಆಕೃತಿ ಸಂಕೀರ್ತನವನ್ನು ಮುನ್ನಡೆಸುತ್ತಿತ್ತು. ಹಾಗೆಲ್ಲ ಭಾವ ತೀವ್ರತೆಯ ಸಣ್ಣ ಸಂಜ್ಞೆಯಾಗಿ ಅವರ ತಲೆ ಹಿಂದಕ್ಕೆ ಮುಂದಕ್ಕೆ ಚಲಿಸುತ್ತಿತ್ತು. ಆ ಆಕೃತಿ ಅಂಗಳದ ಮೂಲಕ ದೇವಾಲಯದ ಒಳಗೆ, ಹೊರಗೆ ಅಥವಾ ಅಪಾರ್ಟ್ಮೆಂಟ್ ನಲ್ಲಿ ಸಂಚರಿಸುತ್ತಿತ್ತು. ಗಂಟೆಗಟ್ಟಲೆ ವೇದಾಂತವನ್ನು ಚರ್ಚಿಸಲು ಆ ವ್ಯಕ್ತಿತ್ವ ನಗು ಮುಖದಿಂದ ಕುಳಿತಿರುತ್ತಿತ್ತು. ಅವರು ನ್ಯೂಯಾರ್ಕಿನ ಕೆಳಪೂರ್ವ ಬದಿಯಲ್ಲಿದ್ದ ಕೃಷ್ಣ ಪ್ರಜ್ಞೆಯ ಸಣ್ಣ ನಾಜೂಕಿನ ನಿಯಂತ್ರಕ ವಾತಾವರಣದ ಏಕೈಕ ದೂತ ಹಾಗೂ ಪಾಲಕರಾಗಿದ್ದರು. ಮೇಲೆ ಮಾಡಿ ಮಾತಾಜಿ. ಆಯ್ತು, ಎಲ್ಲಿ ಪಾಲಕರಾಗಿದ್ರು ಅಲ್ಲಿ ತನಕ ಆಯ್ತಾ ಮಾತಾಜಿ? ಹೌದೌದು. ಓಕೆ, ನಾನು ಮಾತನಾಡಿದ್ದು ಕೇಳ್ತದಲ್ಲ? ಕೇಳಿಸ್ತಿದೆ ಮತ್ತೆ. ಹರೇ ಕೃಷ್ಣ. ನಾವು ವಿವರಿಸುವ ಮತ್ತೆ ಮುಂದೆ ಹೋಗುವ, ಮತ್ತೆ ಅಧ್ಯಾಯವೇ ಚೇಂಜ್ ಆಗ್ತದೆ, ಅದಕ್ಕೆ ಬೇಕಾದ ಇಲ್ಲಿ ಮೈಕ್ ಗ್ರ್ಯಾಂಡ್ ಅವರು ಒಂದು ದಿನ ಅಲ್ಲಿಗೆ ಸಂಜೆ ಬರ್ತಾರೆ. ಅವರು ಬಂದು ಆ ಗೋಡೆಯ ಮೇಲಿನೆಲ್ಲ ಚಿತ್ರ, ಅವರು ಇದ್ದಕ್ಕಿದ್ದಂತೆ ಅಲ್ಲಿ ಬದಲಾವಣೆ, ಹಾಲಿನಲ್ಲಿ ಎಲ್ಲ ಬದಲಾವಣೆ ಆಯ್ತು. ಗೋಡೆಯ ಮೇಲೆ ಚಿತ್ರಗಳು ಕಾಣ್ತದೆ. ಆಮೇಲೆ ಇದೇನು ಒಮ್ಮೆಲೆ ಚಂದ ಕಾಣ್ತದಲ್ಲ, ಹಠತ್ತಾಗಿ ಈಗ ಇದು ಗೋಡೆ ಎಲ್ಲ ಹರಳಿತು.
ಅಂತೇಳಿ, ಅದ್ಭುತ ಇದಾಯ್ತು ಅಂತೇಳಿ ಅವರಿಗೆ ಆಶ್ಚರ್ಯ ಆಗ್ತದೆ. ಇದನ್ನು ಹೇಗೆ ಅಲಂಕರಿಸಿದ್ದಾರೆ ಅಂತೇಳಿ, ಈ ಹುಡುಗರು ಇದೆಲ್ಲ ಹೇಗೆ ನೆರವೇರಿಸ್ಬಿಟ್ರು ಅಂತೇಳಿ ಅವರಿಗೆ ನಿಜಕ್ಕೂ ಆಶ್ಚರ್ಯವಾಗಿ ಅವರು ಯೋಚಿಸ್ತಾ ಇರ್ತಾರೆ. ಇವರು ಪ್ರಭುಪಾದರ ತಂಡವನ್ನು, ಅವರ ಅನುಯಾಯಿಗಳ ತಂಡವನ್ನೆಲ್ಲ ಇವರು ನೋಡ್ತಾರೆ. ಆ ಅನುಯಾಯಿಗಳು ಗೌರವದಿಂದ ಇವರಿಗೆ ಗೌರವಾಸನವನ್ನು ನೀಡಿದ್ದನ್ನು ನೋಡ್ತಾರೆ. ಆ ಕೃಷ್ಣನ ಅಂಗಡಿ ಮಳಿಗೆ ಇದ್ದು ಅದನ್ನು ಅಲಂಕರಿಸಿದ್ದನ್ನು ಕೂಡ ಇವರು ಮೆಚ್ಚುತ್ತಾರೆ, ಯಾರು ಮೈಕ್ರಾವ್. ಆಮೇಲೆ ಇದು ಇವರಿಗೆ ಹೊಸತಾಗಿ ಏನು ಕಾಣುದಿಲ್ಲ, ಅಂದ್ರೆ ಹೊಸದೇನಲ್ಲ, ಇದು ಕೃಷ್ಣನ ಭಕ್ತನೊಬ್ಬ ಭಗವಂತನಿಗೆ ಕೃಷ್ಣನಿಗೆ ಸಮರ್ಪಣೆ ಮಾಡಿದ್ದಾನೆ ಅಂತೇಳಿ ಇವರು ಆಲೋಚನೆ ಮಾಡ್ತಾರೆ. ಅಂದ್ರೆ ಈ ನ್ಯೂಯಾರ್ಕ್ ನೆಲ ಇದು ಭಯಂಕರವಾಗಿತ್ತು, ಇಲ್ಲಿ ಭಕ್ತಿಯ ಬೀಜವೇ ಬೆಳೆಯತೊಡಗಿತ್ತು ಅಂತೇಳಿ ಇದು ಸಹಜವಾಗಿ ಆಗಿದೆ. ಅಂದ್ರೆ ಒಂದು ಬೀಜ ಹೇಗೆ ಮೊಳಕೆ ಹೊಡೆದು ಚಿಗುರುತ್ತದೋ ಅದೇ ರೀತಿ ಇಲ್ಲಿ ಭಕ್ತಿಯ ಬೀಜ ಎಂಬುದು ಮೊಳಕೆ ಹೊಡೆದು ಚಿಗುರಿತು. ಇದೆಲ್ಲ ಕೃಷ್ಣನ ಕೃಪೆಯಿಂದಲೇ ಆದದ್ದು. ಹಾಗೆ ಪ್ರಭುಪಾದರು ಇಲ್ಲಿ ಗೋಡೆಯ ಮೇಲಿನ ಎಲ್ಲ ಚಿತ್ರಗಳ ಮೇಲೆ ದೃಷ್ಟಿ ಹಾಯಿಸ್ತಾರೆ. ಮತ್ತೆ ಆ ಚಿತ್ರಗಳನ್ನು ನೋಡಿ ಅದರಲ್ಲಿ ಯಾವುದು ಉತ್ತಮ ಅಂತೇಳಿ ಹೇಳ್ತಾರೆ. ಹಾಗೆ ಮಾರನೇ ದಿನ ಅವರು ಬರ್ತಾರೆ. ಬಂದು ಅಲ್ಲಿ ಆ ಕಲಾಕೃತಿಯಲ್ಲಿ ಬೆಲೆ ಕಟ್ಟಲು ಅವರು ಪ್ರಭುಪಾದರು ಅಲ್ಲಿ ಬರ್ತಾರೆ. ಅಲ್ಲಿ ಕಟ್ಟಿ ಹಾಕಿದ ಒಂದು ಜಲವರ್ಣದಲ್ಲಿ ಆ ಚಿತ್ರದಲ್ಲಿ ಒಬ್ಬ ಮಹಿಳೆ ಮದ್ದಳೆ ಬಾರಿಸಿಕೊಳ್ತಾ ಇದ್ದಾಳೆ. ಆ ಚಿತ್ರ ಚೆಂದಾಗಿದೆ ಅಂತ ಹೇಳ್ತಾರೆ. ಇನ್ನೊಂದು ಪಿಕ್ಚರ್ ಅಲ್ಲಿ ಒಬ್ಳು ಹುಡುಗಿಯ ಚಿತ್ರ, ಅದು ಲೌಕಿಕವಾಗಿತ್ತು, ಅದು ಬೇಡ ಅದು ಅಂತ ಹೇಳ್ತಾರೆ. ಆನಂತರ ಅಲ್ಲಿ ಚೈತನ್ಯ ಮಹಾಪ್ರಭುವಿನ ಚಿತ್ರ ಇತ್ತು. ಅಂದ್ರೆ 6 ಕೈದ ತೋಳುಗಳಿರುವ ವ್ಯಕ್ತಿಯ ಚಿತ್ರ. ಅಲ್ಲಿ ಬರುವಾಗ ಅವರೆಲ್ಲ ಕೇಳ್ತಾರೆ ಇದು ಯಾರು ಅಂತ ಹೇಳಿ. ಆಗ ಅವರು ಹೇಳ್ತಾರೆ ಅದು ಚೈತನ್ಯ ಮಹಾಪ್ರಭು ಅಂತ ಹೇಳಿ. ಆಗ ಅಲ್ಲಿ ಚೈತನ್ಯ ಮಹಾಪ್ರಭುಗಳು ಅಂತ ಹೇಳಿ ಹೇಳಿದ ಕೂಡಲೇ ಅವರಿಗೆ ಹೇಗೆ 6 ತೋಳುಗಳಿವೆ ಅಂತೇಳಿ ಕೇಳ್ತಾರೆ ಅವರು. ಆಗ ಅವರು ಹೇಳ್ತಾರೆ 2 ರಾಮಕೃಷ್ಣರದ್ದು ಆ ಕೈಗಳು, ಮತ್ತೆ ಇನ್ನೂ 2 ಅದು ಸನ್ಯಾಸಿಯ ತೋಳುಗಳು ಅಂತ ಹೇಳ್ತಾರೆ. ಮುಂದಿನ ಚಿತ್ರಕ್ಕೆ ಕೂಡ ಹೋಗ್ತಾರೆ, ಇದು ಕೂಡ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದು ಯಾರು ಅಂತ ಕೇಳ್ತಾರೆ. ಆಗ ಅದು ಹನುಮಂತ. ಹಾಗಾದ್ರೆ ಅವರು ಬೆಕ್ಕ ಅಂತ ಕೇಳ್ತಾರೆ. ಇಲ್ಲ, ಅದು ಕಪಿ ಅಂತೇಳಿ ಹೇಳ್ತಾರೆ. ಆ ರೀತಿ ಹೇಳ್ತಾರೆ. ಹೀಗೆ ಹನುಮಂತನು ಅಲ್ಲಿ ರಾಮಚಂದ್ರ ಪ್ರಭುವಿಗಾಗಿ ವೀರ ವಿಶ್ವಾಸಪೂರ್ಣವಾದ ದಾಸನಾಗಿದ್ದಲ್ಲಿ, ಮತ್ತೆ ಆ ಅವತಾರವನ್ನು ಅವನು ದಾಸನಾಗಿ ಮಾಡ್ತಿದ್ದ. ಆದ ಕಾರಣ ಇಲ್ಲಿ ಭಾರತದಲ್ಲಿ ಎಲ್ಲಾ ಜನರು, ಲಕ್ಷಾಂತರ ಜನರು ಅವರನ್ನು ಹನುಮಂತನನ್ನು ಪೂಜಿಸ್ತಾರೆ. ಅಲ್ಲಿ ಅವನ ಸಾಹಸ ಕೃತ್ಯಗಳನ್ನು ಎಲ್ಲವನ್ನು ಅವರು ದೇವಾಲಯದಲ್ಲಿ ಅರ್ಚನೆ ಮಾಡಿ ಪೂಜಿಸ್ತಾರೆ, ಪ್ರದರ್ಶಿಸ್ತಾರೆ ಅಂತ ಹೇಳಿ ಹನುಮಂತನ ಕುರಿತು ಅಲ್ಲಿ ತಿಳುವಳಿಕೆಯನ್ನು ನೀಡ್ತಾರೆ. ಆಮೇಲೆ ಅಲ್ಲಿ ಮೇಲ್ನಗರದ ವಯಸ್ಸಾದ ಹೆಂಗಸರಿಗೆ ಅವ್ರಿಗೇನು ಕಡಿಮೆ ಅಜ್ಞಾನಿಗಳಲ್ಲ ಅವರು ಕೂಡ. ಅವರಲ್ಲಿ ಇವರು ಪ್ರಭುಪಾದರು ಕೇಳ್ತಾರೆ, ನೀವೆಂದಾದ್ರೂ ಕೃಷ್ಣನ ಚಿತ್ರವನ್ನು ನೋಡಿದೀರಾ ಅಂತೇಳಿ. ಆಗ ಅವರು ಸುಮ್ಮನೆ ಬ್ಲಾಂಕ್ ಆಗಿ, ಒಮ್ಮೆಲೆ ಬ್ಲಾಂಕ್ ಆಗಿ ನೋಡ್ತಾರೆ, ಏನಂತೇಳಿ ಗೊತ್ತಾಗುದಿಲ್ಲ. ಆಗ ಅವರಿಗೆ ಹನುಮಂತನು ಬೆಕ್ಕಿಗಿಂತ ಭಿನ್ನವೆಂದು ಅವರು ತಿಳಿದಿಲ್ಲ, ಬೆಕ್ಕು ಅಲ್ಲ ಕಪಿ ಅಂತೇಳಿ ಅವರಿಗೆ ತಿಳಿದಿರ್ಲಿಲ್ಲ. ಆ ಚೈತನ್ಯ ಮಹಾಪ್ರಭುಗಳು ಎನ್ನುವುದನ್ನು ತಿಳಿಯದೆಯೇ ಅವರು ಚಿತ್ರವೊಂದನ್ನು ಅಲ್ಲಿ ತಂದು ಇಟ್ಟಿದ್ದಾರೆ. ಅವರಿಗೆ ಅವರು ಚೈತನ್ಯ ಮಹಾಪ್ರಭುಗಳು, ಹನುಮಂತ ಅದೆಲ್ಲ ಏನು ಗೊತ್ತಿಲ್ಲದೇನೆ ಅವರು ಆ ಪಿಕ್ಚರ್ ಅನ್ನು ತಂದು ಅಲ್ಲಿ ಇಟ್ಟಿದ್ರು. ಇವರಿಗೆ ಹುಡುಗರು ಆ ಸ್ವಾಮೀಜಿಯ ಸೇವೆಯನ್ನು ಮಾಡ್ತಾರೆ, ಹರೇ ಕೃಷ್ಣ ಸಂಕೀರ್ತನೆಯನ್ನು ಮಾಡ್ತಾರೆ. ಮತ್ತೆ ಆ ಐಹಿಕ ಜೀವನ ಮತ್ತೆ ಮಧ್ಯಮ ವರ್ಗದ ಕರ್ಮ ಪ್ರತಿಫಲದ ಸಹಲಕ್ಷಣದಿಂದ ಅವರು ಬೇಸತ್ತು ಅವರ ಹೃದಯ ಈಗ ಕೃಷ್ಣ ಪ್ರಜ್ಞೆ ವಿಕಾಸದ ಬಗ್ಗೆ ಸ್ವಾಮೀಜಿಯತ್ತ ಹೋಗಿ ಆ ಸ್ವಾಮೀಜಿಯ ಭರವಸೆಗೆ ಅದು ಜಾಗೃತವಾಗಿ ಹೋಗ್ತದೆ. ಅವರು ಸ್ವಾಮೀಜಿಯ ಜೊತೆಗೆ ಒಡನಾಡ್ತಾರೆ. ಆಮೇಲೆ ಅವರಿಗೆ ಆ ಸ್ವಾಮೀಜಿಯ ಜೊತೆಯ ಒಡನಾಟ ಅದು ಫಲಪ್ರದವನಿಸಿತು. 1966 ಅಲ್ಲಿ ಪ್ರಭುಪಾದರು ಕೂಡ ಕೃಷ್ಣನ ಸಂಕೀರ್ತನೆ, ಅವರಿಗೆ ಆ ಭಗವದ್ಗೀತೆಯ ಪ್ರವಚನ ಮುಂತಾದವನ್ನೆಲ್ಲ ಅವರಿಗೆ ಶ್ರವಣ ಮೂಲಕ ತಿಳಿಸಿದ್ರು. ಆ ರೀತಿ ಆ ಪ್ರಭುಪಾದರು ಏನೆನಿಸಿದ್ರು ಅಂದ್ರೆ, ಇವರು ಈ ರೀತಿಯಾಗಿ ಆ ಸಂಕೀರ್ತನೆ ಮತ್ತೆ ಈ ಭಗವದ್ಗೀತೆಯ ಶ್ರವಣವನ್ನು ಮಾಡಿದ್ರೆ ಇವರು ಭಕ್ತಿಯಲ್ಲಿ ಉತ್ತಮ ನೆಲೆಗೆ ಏರ್ತಾರೆ ಅಂತೇಳಿ ಇದು ಪ್ರಭುಪಾದರ ಒಂದು ಅವರು ಮೊದಲೇ ತಿಳಿದಿದ್ರು. 1966 ಬೇಸಿಗೆ ಆಗಸ್ಟ್ ತಿಂಗಳು ಅಲ್ಲಿ
ಬರ್ತದೆ. ಆಗ ಪ್ರಭುಪಾದರ ಆರೋಗ್ಯ ನಿಜವಾಗಿಯೂ ಚೆನ್ನಾಗಿಯೇ ಇತ್ತು. ಆದ್ರೆ ಅಲ್ಲಿ ನ್ಯೂಯಾರ್ಕಿನವರು ಆ ಬೇಸಿಗೆಯ ಸೆಕೆಯನ್ನು ಅವರಲ್ಲಿ ದೂರ್ತಿದ್ರು, ಅವರಿಗೆ ಅಲ್ಲಿ ತಡೆಯಲಿಕ್ಕಾಗೋದಿಲ್ಲ. ಆದ್ರೆ ಇಲ್ಲಿ ಪ್ರಭುಪಾದರಿಗೆ ಈ ವೃಂದಾವನದ ಉರಿ ಬಿಸಿಲು ಹೇಗಿತ್ತು ಅದೇ ತರ ಅನಿಸಿತು. ಅವರು ಆಗ್ಲೇ ಹೇಳ್ತಾರೆ ಇದು ಭಾರತದಂತೆ ಇದೆ ಅಂತ ಹೇಳಿ. ಅವರು ಅಲ್ಲಿ ಅಂಗಿ ಹಾಕದೆ ಆರಾಮವಾಗಿ ಮನೆಯಲ್ಲಿದ್ದಷ್ಟು ನೆಮ್ಮದಿಯಾಗಿ ಇರ್ತಿದ್ರು. ಅಮೆರಿಕದಲ್ಲಿ ಅವರು ಫಸ್ಟ್ಗೆ ಎನಿಸಿದ್ರು ಅಮೆರಿಕದಲ್ಲಿ ಏನು ತಿನ್ಲಿಕ್ಕೆ ಸಿಗುದಿಲ್ಲ, ಆ ಬೇಯಿಸಿದ ಆಲೂಗಡ್ಡೆ ಒಂದೇ ಗತಿ ನನ್ನ ಹೊಟ್ಟೆಗೆ ಅಂತೇಳಿ ಎಣಿಸಿದ್ರು. ಅಲ್ಲಿ ಮಾಂಸದ ಹೊರತಾಗಿ ಬೇರೇನು ಇಲ್ಲವ ಅಂತೇಳಿ ಅವರು ಮುಂಚೆ ಭಾವಿಸಿದ್ರು. ಆದ್ರೆ ಇಲ್ಲಿ ಭಾರತದ ಹಾಗೆ ಅನ್ನ, ಚಪಾತಿ, ತೋವೆ ಇವೆಲ್ಲ ಸಂತೋಷವಾಗಿ ಉಣ್ತಿದ್ರು ಅವರು. ಭಾರತದಲ್ಲಿ ಇದ್ದಂತೆ ಅವರಲ್ಲಿ 3 ಸ್ತರದ ಪಾತ್ರೆಗಳು ಕೂಡ ಇತ್ತು. ಅಬೆ ಪಾತ್ರೆ ಅಂದ್ರೆ ಕುಕ್ಕರ್ ತರ, ಅದರಲ್ಲಿ ಅವರು ಅಡಿಗೆ ಮಾಡ್ತಿದ್ರು. ಅವೆನ್ಯೂ ರಸ್ತೆ ಅಪಾರ್ಟ್ಮೆಂಟಿಗೆ ಬಂದಾಗನಿಂದ ಅವರು ಭಾಗವತದ ಕೆಲಸವನ್ನು ಮಾತ್ರ ನಿಯತವಾಗಿ ಮಾಡ್ತಿದ್ರು. ಅಲ್ಲದೆ ಅಡಿಗೆ ಮಾಡುದು, ಟೈಪ್ ಮಾಡುದು, ಮತ್ತೆ ನಿತ್ಯವೂ ಅವರು ಶ್ರವಣ ಮಾಡುದು. ಅವರ ತಮ್ಮ ಮಾತನ್ನೇ ಅವರೇ ಶ್ರವಣ ಮಾಡ್ತಿದ್ರು. ಹರೇ ಕೃಷ್ಣ ಸಂಕೀರ್ತನೆಯನ್ನು ಮಾಡ್ತಿದ್ರು. ಮತ್ತೆ ವಿಧೇಯ ತರುಣರನ್ನು ಕೃಷ್ಣ ಪ್ರಜ್ಞೆಗೆ ಬರುವ ಹಾಗೆ ಅವರಲ್ಲಿಗೆ ಅವರು ಕರೆ ತಂದಿದ್ರು. ಹಾಗೆ ಪ್ರಭುಪಾದರಲ್ಲಿ ಒಬ್ಬರೇ ಉಪದೇಶಕರಾಗಿದ್ರು. ಅವರು ಮುಕ್ತರಾಗಿ ಉಳಿಬಲ್ಲರು ಮತ್ತೆ ಹೋಗಬಲ್ಲ ಅಧಿಕಾರ ಕೂಡ ಅವರಿಗೆ ಇತ್ತು. ಅವರು ತಮ್ಮ ಆಪ್ತ ಸಂಬಂಧದಲ್ಲೇ ಅವರು ಗ್ರಂಥವನ್ನು ಬರೀತಿದ್ರು. ಮತ್ತೆ ಆ ಹುಡುಗರೊಂದಿಗೆ ಅವರು ಸ್ವತಂತ್ರವಾಗಿ ಸಾಕಷ್ಟು ಸ್ವತಂತ್ರವರಾಗಿ ಇದ್ರು. ಇಸ್ಕಾನ್ ಅನ್ನು ಈಗ ಆಧ್ಯಾತ್ಮಿಕ ಶಿಶು ಅಂದ್ರೆ ಅದು ಇಸ್ಕಾನ್ ಸಂಘವನ್ನೇ ಮಾಡುವಾಗ ಇದು ಈಗ ಆಧ್ಯಾತ್ಮಿಕ ಶಿಶುವಿನ ಹಾಗೆ ಇದೆ ಅಂತೇಳಿ ಅವರು ಹೇಳ್ತಾರೆ. ಇದರಲ್ಲಿದ್ದ ತರುಣರು 1 ತಿಂಗಳಿಗಿಂತ ಹೆಚ್ಚು ಕಾಲ ಅಲ್ಲಿ ಸಂಕೀರ್ತನೆಯನ್ನು ಮಾಡ್ತಿದ್ರು. ಮತ್ತೆ ಅವರು ಮುಕ್ತರಿಸುವ ಬಾಲಕರಂತೆ ಇದ್ರು, ಅಲ್ಲಿ ಮುಕ್ತ ಬಾಲಕರಂತೆ ಅಲ್ಲಿ ಇದ್ರು. ಅವರಿಗೆ ಈ ಮಾರ್ಗದರ್ಶನವನ್ನು ನೀಡುವುದು ಮತ್ತೆ ಪ್ರವಚನವನ್ನು ನೀಡುವುದು ಇದೆಲ್ಲ ಪ್ರಭುಪಾದರದ್ದು ಜವಾಬ್ದಾರಿಯಾಗಿರ್ತದೆ. ಹಾಗೆ ಅಂತ ಅವರು ಭಾವಿಸ್ತಾರೆ. ನನ್ನದೇ ಇದು ಜವಾಬ್ದಾರಿ, ಈ ಹುಡುಗರನ್ನು ಈಗ ಆಧ್ಯಾತ್ಮಿಕದ ಜೀವನದ ಕಡೆಗೆ ನಾನು ಕರೆದುಕೊಂಡು ಹೋಗ್ಬೇಕು ಅಂತ ಹೇಳಿ ಅವರಲ್ಲಿ ತುಂಬಾ ವಿಶ್ವಾಸವು ಇತ್ತು. ಪ್ರಭುಪಾದರನ್ನು ಅವರು ಸದ್ಗುರು ಅಂತೇಳಿ ತಿಳಿತಾರೆ. ಭಾರತದಲ್ಲಿ ಬ್ರಾಹ್ಮಣರ ಮತ್ತೆ ವೈಷ್ಣವರ ಅವರ ವಿವಿಧ ನಿಯಮಗಳು ಎಲ್ಲ ಇವರಿಗೆ ಯಾರಿಗೆ ಆ ಹುಡುಗರಿಗೆ ಅದು ತಕ್ಷಣ ಪಾಲಿಸ್ಲಿಕ್ಕೆ ಆಗೋದಿಲ್ಲ, ಅಸಮರ್ಥರಾಗ್ತಾರೆ. ಆದ್ರೆ ಪ್ರಭುಪಾದರು ಅವರಲ್ಲಿ ಭರವಸೆ ಇಡ್ತಾರೆ. ಆ ರೂಪ ಗೋಸ್ವಾಮಿಯವರ ಪ್ರಕಾರ ಒಂದಲ್ಲ ಒಂದು ದಿನ ಇವರೆಲ್ಲ ಎಲ್ಲವೂ ಕೃಷ್ಣ ಪ್ರಜ್ಞೆಯಲ್ಲಿ ಉಳಿಬೇಕು ಅಂತೇಳಿ ಅವರದ್ದು ಆ ರೂಪ ಗೋಸ್ವಾಮಿಯವರ ಮುಖ್ಯ ತತ್ವವಾಗಿರುತ್ತದೆ. ಜನರು ಹರೇ ಕೃಷ್ಣ ಸಂಕೀರ್ತನೆಯನ್ನು ಮಾಡಿ ಭಕ್ತಿ ಸೇವೆಯನ್ನು ಸಲ್ಲಿಸಬೇಕು, ಮತ್ತೆ ಕೃಷ್ಣನ ಸೇವೆಯಲ್ಲಿ ಜನರು ತೊಡಗಬೇಕು ಅಂತೇಳಿ. ವೈಷ್ಣವ ಧರ್ಮ ಪೂರ್ವ ಇತಿಹಾಸದಲ್ಲಿ ಕಾಣದಂತಹ ಅತ್ಯುನ್ನತ ಸ್ಥಿತಿಗೆ ತರಲು ಅವರು ಪ್ರಭುಪಾದರು ಕೃಷ್ಣ ಪ್ರಜ್ಞೆಯ ಮೂಲ ತತ್ವವನ್ನು ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಾರೆ. ಅವರಿಗೆ ಆ ಕೃಷ್ಣ ಪ್ರಜ್ಞಾ ಸಂಘ ಬಿಟ್ಟು ಬೇರೇನೂ ಆಗಿರ್ಲಿಲ್ಲ. ಅದರಲ್ಲಿ ಅವರು ಸಂಕೀರ್ತನೆಯನ್ನು ಯಾವಾಗಲೂ ಮುನ್ನಡೆಸ್ತಿದ್ರು. ಮತ್ತೆ ಅವರು ಅಲ್ಲಿ ಆಸನದಲ್ಲಿ ಕುಳಿತುಕೊಂಡು ಅವರು ಭಾವಪರವಶೆಯಿಂದ ಅವರ ತಲೆ ಆಚೆ ಈಚೆ ಮೇಲೆ ಕೆಳಗೆ ಎಲ್ಲ ಹೋಗ್ತಿತ್ತು. ಅವರ ಆ ಅಂಗಳದ ಮೂಲಕ ದೇವಾಲಯದ ಒಳಗೆ ಹೊರಗೆ ಅಪಾರ್ಟ್ಮೆಂಟ್ಗಳೆಲ್ಲ ಇತ್ತು. ಗಂಟೆಗಟ್ಟಲೆ ಅವರು ವೇದಾಂತವನ್ನು ಚರ್ಚಿಸಲಿಕ್ಕೆ ಬಂದವರಿಗೆ ಅವರು ನಗುಮುಖದಿಂದ ಅಲ್ಲಿ ಕುಳಿತುಕೊಂಡು ಸ್ವಾಗತವನ್ನು ಕೊಡ್ತಿದ್ರು. ಅಲ್ಲಿ ನ್ಯೂಯಾರ್ಕ್ನಲ್ಲಿ ಕೃಷ್ಣ ಪ್ರಜ್ಞೆಯ ಸಣ್ಣ ಒಂದು ನಾಜೂಕಿನ ನಿಯಂತ್ರಿತ ವಾತಾವರಣದ ಏಕೈಕ ದೂತ ಆಗಿದ್ರು ಇವರು. ಮತ್ತೆ ಆ ಜನರನ್ನು ಪಾಲಕರಾಗಿ ಕೂಡ ಇವರಲ್ಲಿ ಕೆಲಸ ಮಾಡ್ತಿದ್ರು. ಆಯ್ತಾ, ಇಲ್ಲಿ ಇದು ಮುಗಿಯಿತು. ಅವರಲ್ಲಿ ಅಡಿಗೆ ಅಲ್ಲದೆ ಕೂಡ ಬೇರೆ ಕೆಲಸವನ್ನು ಕೂಡ ಮಾಡ್ತಿದ್ರು. ಅಂದ್ರೆ ಬೆರಳಚ್ಚು ಮಾಡ್ತಿದ್ರು. ಆಮೇಲೆ ತಾವೇನು ಎಲ್ಲರಿಗಿಂತ ಕಡಿಮೆ ಅಲ್ಲ ಅಂತೇಳಿ ಎಲ್ಲ ಕೆಲಸವನ್ನು ಕೂಡ ಅವರು ಪ್ರಭುಪಾದರು ಮಾಡ್ತಿದ್ರು. ಈಗ ಅಲ್ಲಿ ಅಡಿಗೆಗೆ 1 ಜನ ಇಟ್ಟಿದ್ದಾರೆ, ಕೀರ್ತನು.
ಆಮೇಲೆ ಬೆರಳಚ್ಚು ಮಾಡುವುದಕ್ಕೆಲ್ಲ ಹುಡುಗರನ್ನು ನೇಮಿಸಿದ್ರು. ಆದ್ರೆ ಇವರಿಗೆ ಕೆಲಸ ಕಡಿಮೆ ಏನೋ ಇಲ್ಲ, ಅವರಿಗೆ ಇನ್ನೂ ಎಷ್ಟು ಕೆಲಸಗಳು ಇತ್ತು ಅದನ್ನೆಲ್ಲ ಅವರು ನಿಜವಾಗಿ ಮಾಡ್ತಿದ್ರು. ಅವರು ಪ್ರಾಮಾಣಿಕ ವ್ಯಕ್ತಿ ಅಂತೇಳಿ ಎಷ್ಟೋ ಜನ ಅವರನ್ನು ಹೇಳ್ತಿದ್ರು, ನೂರಾರು ಜನರು ಅವರನ್ನು ಹೇಳ್ತಿದ್ರು. ಮತ್ತೆ ಯಾರಾದ್ರೂ ಅವರಿಗೆ ಗದ್ದಲ ಎನಿಸಿದಾಗ ನೂರಾರು ಜನ ಬರುವಾಗ ತುಂಬಾ ಕ್ವಶನ್ಗಳನ್ನೆಲ್ಲ ಕೇಳ್ತಾರೆ, ಪ್ರಶ್ನೆಗಳನ್ನು ಕೇಳ್ತಾರೆ, ಅವುಗಳಿಗೆ ಉತ್ತರವನ್ನು ಅವರು ನೀಡ್ತಿದ್ರು. ಆದ್ರೆ ಗಲಾಟೆ ಮಾಡುವಾಗ ಅವರು ಒಂದು ಮುಷ್ಟಿಯನ್ನು ಹೀಗೆ ಕುಟ್ತಿದ್ರು, ಹೇಗೆ ವಕೀಲರು ಅಲ್ಲಿ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಕುಟ್ಟಿ ಹೇಗೆ ಸುಮ್ಮನೆ ಕೂತ್ಕೊಳಿಸ್ತಿದ್ರು ಹಾಗೆ ದೊಡ್ಡ ದನಿಯಲ್ಲಿ ಮಾತನಾಡ್ತಾರೆ. ಹಾಗೆ ಇವರು ತತ್ವ ಸಿದ್ಧಾಂತದ ವಿರುದ್ಧ ಆ ಕೃಷ್ಣನನ್ನು ಸಮರ್ಥಿಸಿಕೊಳ್ತಾರೆ, ಎಲ್ಲರಿಗೂ ಸರಿಯಾದ ಉತ್ತರವನ್ನು ಕೊಡ್ತಾರೆ ಅವರು. ಅದು ಇವರ ಗುರುಗಳಾದ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರಿಗೆ ಸಲ್ಲಿಸುವ ಒಂದು ಸೇವೆಯೇ ಆಗಿತ್ತು. ಮತ್ತೆ ಅವರು ನಿವೃತ್ತಿಗಾಗಿ ಅಲ್ಲ ಅಮೆರಿಕಗೆ ಬಂದದ್ದು, ಭಕ್ತಿಯ ಪ್ರಚಾರ ಮಾಡಲಿಕ್ಕೆ, ಕೃಷ್ಣನ ಸೇವೆಯನ್ನು ಮಾಡ್ಲಿಕ್ಕೋಸ್ಕರ ಅವರು ಅಲ್ಲಿಗೆ ಬಂದಿದ್ದಾರೆ. ಅವರ ಅನುಯಾಯಿಗಳು ಅಲ್ಲಿ ದಿನ ಹೋದ ಹಾಗೆ ಹೆಚ್ಚೆಚ್ಚುತ್ತಾ ಬರ್ತಾರೆ. ಮತ್ತೆ ಅವರು ಯಾವಾಗ್ಲೂ ಏನು ಕೆಲಸ ಮಾಡಿದ್ರು ಇದು ಕೃಷ್ಣನಿಗೆ ಬಿಟ್ಟದ್ದು ಅಂತೇಳಿ, ನಾನೊಬ್ಬ ಮುದುಕ, ಯಾವ ಕ್ಷಣದಲ್ಲಿ ಬೇಕಾದ್ರೂ ನಾನು ಸಾಯ್ಬಹುದು ಅಂತೇಳಿ ಅವರು ಹೇಳ್ತಾರೆ. ಅವರು ನಿಜವಾಗಿ ಅವರು ಸತ್ರೆ ಅಲ್ಲಿ ಕೃಷ್ಣ ಪ್ರಜ್ಞೆಯು ಕೂಡ ಅಲ್ಲಿ ಇಲ್ಲದಿದ್ದ ಹಾಗೆ ಆಗ್ತಿತ್ತು. ಕೃಷ್ಣ ಪ್ರಜ್ಞಾ ಸಂಘವು ಅವರಲ್ಲದೆ ಬೇರೇನೂ ಆಗಿರಲಿಲ್ಲ ಅಲ್ಲಿ. ಹಾಗೆ ಅಲ್ಲಿ ಅವರು ಕೃಷ್ಣನ ಸಂಕೀರ್ತನೆ ಎಲ್ಲ ಮಾಡುವಾಗ ಅವರು ತಲೆ ತೂಗ್ತಿದ್ರು, ಗಲ್ಲ ಮೇಲೆ ಕೆಳಗೆಲ್ಲ ಮಾಡ್ತಿದ್ರು. ಗಂಟೆಗಟ್ಟಲೆ ವೇದಾಂತವನ್ನು ಚರ್ಚಿಸಲು ಕೂಡ ಅಲ್ಲಿ ಅವರು ನಗುಮುಖದಿಂದಲೇ ಇರ್ತಿದ್ರು. ಯಾವಾಗಲೂ ಅವರು ಪ್ರವಚನ ನೀಡುವಾಗ ಗಾಂಭೀರ್ಯದಿಂದ ಇರ್ತಿದ್ರು. ಮತ್ತೆ ಕ್ವಶನ್ ಆನ್ಸರ್ ಕೇಳುವಾಗ ಸಹ ಅವರಿಗೆ ಹೇಗೆ ಬೇಕೋ ಹಾಗೆ, ಪ್ರತಿ ಹೊತ್ತಿನಲ್ಲೂ ಕೂಡ ಅವರು ಗಾಂಭೀರ್ಯದಲ್ಲೇ ಇರ್ತಿರ್ಲಿಲ್ಲ. ಸಣ್ಣದಾಗಿ ತಮಾಷೆಯನ್ನು ಕೂಡ ಅವರು ಮಾಡ್ತಿದ್ರು. ಆದ್ರಿಂದ ಅವರೆಲ್ಲರಿಗೂ ಇಷ್ಟವಾಗಿ ಬಿಟ್ಟಿದ್ರು. ಹರೇ ಕೃಷ್ಣ. ನೆಕ್ಸ್ಟ್ ನಾನು ಸ್ಕ್ರೀನ್ ಚೇಂಜ್ ಮಾಡಬೇಕು, ಒಂದು ನಿಮಿಷ. ಬಂತ ಸ್ಕ್ರೀನ್? ಇಲ್ಲ, ಇನ್ನು ಬಂದಿಲ್ಲ. ಇಲ್ಲವಾ? ಇಲ್ಲ ಮಾತಾಜಿ. ಓಕೆ ಓಕೆ. ಈಗ ಬಂದಿರ್ಬಹುದು ನೋಡಿ. ಬರ್ತಾ ಇದೆ. ಬಂತು ಮಾತಾಜಿ. ಈಗ ಬಂತು. ಈಗ ಏ ಮಂಜುಳಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭಕ್ತಿ ಬೀಜ ಬಿತ್ತೆವು. ನೀವು ಈ ಬೆಳಿಗ್ಗೆ ನಮಗೆ ಹೇಳಿದ್ದರ ಅರ್ಥ ನಾವು ಸದ್ಗುರುವನ್ನು ದೇವರೆಂದು ಒಪ್ಪಿಕೊಳ್ಳಬೇಕು ಎಂದೇ ಹೋವರ್ಡ್ ಕೇಳಿದ. ಹಾಗೆಂದರೆ ಆತ ದೇವರ ಪ್ರತಿನಿಧಿಯಾಗಿರುವುದರಿಂದ ದೇವರಿಗಿರುವಷ್ಟೇ ಗೌರವಕ್ಕೆ ಅರ್ಹನಾಗಿದ್ದಾನೆ ಎಂದರ್ಥ. ಪ್ರಭುಪಾದರು ಶಾಂತವಾಗಿ ಉತ್ತರಿಸಿದರು, ಹಾಗಾದರೆ ಆತ ದೇವರಲ್ಲವೇ? ಅಲ್ಲ. ಪ್ರಭುಪಾದರು ಹೇಳಿದರು, ದೇವರು ದೇವರೇ, ಸದ್ಗುರುವು ಭಗವಂತನ ಪ್ರತಿನಿಧಿ, ಆದ್ದರಿಂದ ಆತ ದೇವರಷ್ಟೇ ಉತ್ತಮನು, ಏಕೆಂದರೆ ಆತ ಪ್ರಾಮಾಣಿಕ ಶಿಷ್ಯನಿಗೆ ದೇವರನ್ನು ತೋರಬಲ್ಲನು. ಈಗ ಸ್ಪಷ್ಟವಾಯಿತೆ. ಪ್ರಭುಪಾದ ಹಯಗ್ರೀವರ ನಡುವೆ ಸಂಭಾಷಣೆಯಿಂದ ಆಗಸ್ಟ್ 1966 ಇದು ತಾತ್ಕಾಲಿಕ ದೇವಾಲಯವಾಗಿ ಪರಿವರ್ತನೆಗೊಂಡ ಅಂಗಡಿ, ಮಳಿಗೆ ಮತ್ತು ಗುರುವಿನ ನಿವಾಸವಾಗಿ ಹಾಗೂ ಅಧ್ಯಯನ ಸ್ಥಳವಾಗಿ ರೂಪಾಂತರಗೊಂಡ 2 ಕೋಣೆಗಳ ಅಪಾರ್ಟ್ಮೆಂಟ್. ಆದರೂ ಅದು ಪರಿಪೂರ್ಣವಾಗಿತ್ತು. ಇದು ನಗರದ ಕೊಳಗೇರಿಯ ಮಧ್ಯದಲ್ಲಿದ್ದ ಪರಿಪೂರ್ಣ ಆಶ್ರಮ. ಕೆಳಪೂರ್ವ ಬದಿಯ ಹಿಪ್ ಕೆಳಜಗತ್ತಿನಲ್ಲಿ ಈ ದೇವಾಲಯ ಅಂಗಡಿ ಮಳಿಗೆ ಶೀಘ್ರವಾಗಿ ಪರಿಚಿತವಾಗತೊಡಗಿತ್ತು. ಅಂಗಳವು ಆಕಾಂಕ್ಷಿಗಳಾದ ಸನ್ಯಾಸಿಗಳಿಗೆ ಅದ್ಭುತವಾದ ಶಾಂತಿಪೂರ್ಣ ತಾಣವಾಗಿತ್ತು. ಇದಕ್ಕೆ ಕಾರಣ ಮುಂದುಗಡೆ ಹಾಗೂ ಹಿಂದುಗಡೆಯ ಕಟ್ಟಡಗಳ ನಡುವೆ ಇಡಿಕಿರಿದಿದ್ದ ಚಿಕ್ಕ ಉದ್ಯಾನ, ಪಕ್ಷಿಧಾಮ ಮತ್ತು ಮರಗಳು. ಸ್ವಾಮಿಯವರ ಹಿಂದಿನ ಕೋಣೆ ಆ ಆಶ್ರಮದ ಗರ್ಭಗೃಹ.
ಪ್ರತಿಯೊಂದು ಕೋಣೆಗೂ ತನ್ನದೇ ಆದ ಪರಿಮಳವಿತ್ತು. ಪ್ರಾಯಃ ಪ್ರಭುಪಾದರ ಕಾರ್ಯಚಟುವಟಿಕೆಗಳಿಂದಾಗಿ ಅದು ತನ್ನದೇ ನಿರ್ದಿಷ್ಟ ಸ್ವರೂಪವನ್ನು ತಳೆದಿತ್ತು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ನೆಕ್ಸ್ಟ್ ಅನಂತ ಪ್ರಭುಜಿ ಓದಿ. ಗೌರಮ್ಮ ಮಾತಾಜಿ ಓದ್ತೀನಿ ಮಾತಾಜಿ. ದೀಪಾ ಮಾತಾಜಿ ಓದ್ತೀರಾ? ಮಾತಾಜಿ ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಗೌರಮ್ಮ ದೇವಸ್ಥಾನದ ಕೋಣೆಯೇ ಪ್ರಭುಪಾದರ ಕೀರ್ತನ ಮತ್ತು ಉಪನ್ಯಾಸ ಭವನ. ಉಪನ್ಯಾಸ ಯಾವಾಗಲೂ ಗಂಭೀರವೂ ಔಪಚಾರವೂ ಆಗಿರುತ್ತಿತ್ತು. ಪ್ರಾರಂಭದಿಂದಲೂ ಅಲ್ಲಿ ವೇದಿಕೆ ಇಲ್ಲದಿದ್ದಾಗಲೂ, ಕೆಲವೇ ಅತಿಥಿಗಳತ್ತ ಮುಖ ಮಾಡಿ ಹುಲ್ಲಿನ ಚಾಪೆಯ ಮೇಲೆ ಕುಳಿತುಕೊಳ್ಳುತ್ತಿದ್ದಾಗಲೂ ಅವರು ಉಪದೇಶ ನೀಡಲಿಕ್ಕಾಗಿ ಇಲ್ಲಿ ಇದ್ದಾರೆಯೇ ವಿನಃ ಸಾಂದರ್ಭಿಕ ಕೊಡುಕೊಳೆಯ ಸಂಭಾಷಣೆಯನ್ನು ಬರಮಾಡಿಕೊಳ್ಳಲಿಕ್ಕಲ್ಲ ಎನ್ನುವುದು ಸ್ಪಷ್ಟವಾಗಿತ್ತು. ಅವರು ಮಾತನ್ನು ಮುಗಿಸುವವರೆಗೆ ಪ್ರಶ್ನೆಗಳು ಕಾಯಬೇಕಾಗಿದ್ದವು. ಶ್ರೋತೃವು ನೆಲದ ಮೇಲೆ ಕುಳಿತು 45 ನಿಮಿಷಗಳ ಕಾಲ ಅವರ ಪ್ರವಚನವನ್ನು ಕೇಳಬೇಕಾಗಿತ್ತು. ಅವರು ಅಖಂಡ ವೈದಿಕ ಜ್ಞಾನವನ್ನು ಪ್ರವಚಿಸುತ್ತಿದ್ದರು. ಯಾವಾಗಲೂ ಸಂಸ್ಕೃತದಿಂದ ಉದ್ಧರಿಸುತ್ತಾ, ಹಿಂದಿನ ಸದ್ಗುರುಗಳನ್ನು ಉಲ್ಲೇಖಿಸುತ್ತಾ, ವೇದೋಕ್ತ ಪ್ರಮಾಣದ ಆಧಾರದ ಮೇಲೆ ಮಾತನಾಡುತ್ತಿದ್ದರು. ಕಾರಣ ಮತ್ತು ವಾದಗಳ ಬೆಂಬಲದಿಂದ ಪರಿಪೂರ್ಣ ಜ್ಞಾನವನ್ನು ಹೊರೆಯುತ್ತಿದ್ದರು. ಬೀದಿಯ ಗಲಾಟೆಯೊಂದಿಗೆ ಸೆಣಸುತ್ತಲೇ ಅವರು ನಿಖರ ವಿದ್ವತ್ತಿನಿಂದ ಆಳವಾಗಿ ಬೇರೂರಿದ್ದ ಭಕ್ತಿಯಿಂದ ಉಪನ್ಯಾಸ ಮಾಡುತ್ತಿದ್ದರು. ಅವರು ಬಹಳ ಹಿಂದೆಯೇ ಎಲ್ಲಾ ಉಲ್ಲೇಖಗಳು ಮತ್ತು ತಮ್ಮ ಪೂರ್ವತಮರ ನಿರ್ಣಯಗಳ ಮೇಲೆ ಪ್ರಭುತ್ವ ಹೊಂದಿದ್ದರು ಮತ್ತು ಎಲ್ಲಾ ಬೌದ್ಧಿಕ ಸವಾಲುಗಳನ್ನು ನಿರೀಕ್ಷಿಸಿದ್ದರು ಎಂದು ತೋರಿತು. ಅಂಗಡಿ ಭವನದಲ್ಲಿ ಅವರು ಕೀರ್ತನೆಗಳನ್ನು ನಡೆಸಿದ್ದರು. ಉಪನ್ಯಾಸಗಳಂತೆ ಕೀರ್ತನೆಗಳು ಗಂಭೀರವಾಗಿದ್ದರು, ಆದರೆ ಅವು ಅಷ್ಟು ಔಪಚಾರಿಕವಾಗಿರಲಿಲ್ಲ. ಕೀರ್ತನೆಯ ಕಾಲಕ್ಕೆ ಪ್ರಭುಪಾದರು ದಾಕ್ಷಿಣ್ಯಪರರಾಗಿದ್ದರು. ಸಂದರ್ಶಕರು ಹಾರ್ಮೋನಿಯಂಗಳನ್ನು, ಬಿದಿರಿನ ಕೊಳಲನ್ನು ಮತ್ತು ಗಿಟಾರುಗಳನ್ನು ತರುತ್ತಿದ್ದರು. ಅವರು ನಾದ ಮಾಧುರ್ಯವನ್ನು ಅನುಸರಿಸುತ್ತಿದ್ದರು ಅಥವಾ ತಮ್ಮದೇ ಆದ ಸುಧಾರಣೆಗಳನ್ನು ಮಾಡುತ್ತಿದ್ದರು. ಯಾರೋ ಒಬ್ಬ ಹಳೆಯ ತಂತಿವಾದ್ಯವನ್ನು, ಕಮಾನನ್ನು ತಂದಿದ್ದ. ಸ್ಫೂರ್ತಿಗೊಂಡ ಅತಿಥಿಯೊಬ್ಬ ಆ ಕಮಾನನ್ನು ಎತ್ತಿಕೊಂಡು ಉದ್ದಕ್ಕೂ ನುಡಿಸಬಹುದಾಗಿತ್ತು. ಕೆಲವು ಹುಡುಗರು ಸರಳ ಪಿಯಾನೋವಿನ ಅಂತರಂಗವನ್ನು ಕಂಡುಕೊಂಡಿದ್ದರು. ಅದು ಯಾರದೋ ಕಸದ ತೊಟ್ಟಿಯಲ್ಲಿ ಪಟ್ಟಿಯ ಮೇಲೆ ಕಾಯುತ್ತಿತ್ತು. ಅವರು ಅದನ್ನು ದೇವಸ್ಥಾನಕ್ಕೆ ತಂದು ಪ್ರವೇಶ ದ್ವಾರದ ಬಳಿ ಇಟ್ಟಿದ್ದರು. ಕೀರ್ತನೆ ಸಮಯದಲ್ಲಿ ಆಡಲೆಂದು ಬರುವ ಅತಿಥಿಗಳು ತಂತಿಯ ಮೇಲೆ ಕೈಯಾಡಿಸಿ ವಿಚಿತ್ರ ನಾದವನ್ನು ಸೃಷ್ಟಿಸುತ್ತಿದ್ದರು. ರಾಬರ್ಟ್ ನೆಲ್ಸನ್ ಕೆಲವು ವಾರಗಳ ಹಿಂದೆ ಒಂದು ದೊಡ್ಡ ಕರತಾಳವನ್ನು ತಂದಿದ್ದರು. ಈಗ ಅದನ್ನು ಸ್ವಾಮೀಜಿ ಅವರ ವೇದಿಕೆಯ ಬಳಿ ಜೋತಾಡುವಂತೆ ಚಾವಣಿಗೆ ತೂಗು ಹಾಕಲಾಗಿತ್ತು. ಸಕಮಾತಾಜಿ ಓದಿ. ಆದರೆ ಅಲ್ಲಿ ಅತಿವರ್ತನೆಗೆ ಮಿತಿ ಇತ್ತು. ಕೆಲವೊಮ್ಮೆ ಹೊಸ ಆಗಂತುಕ ಕರತಾಳಗಳನ್ನೆತ್ತಿಕೊಂಡು 1, 2, 3 ಎಂಬ ನಿಯಮಿತ ಲಯಕ್ಕೆ ಹೊರತಾಗಿ ನುಡಿಸಿದಾಗ ಅತಿಥಿಗೆ ಅಪಚಾರ ಮಾಡುವ ಅಪಾಯವಿದ್ದರೂ ಅವನನ್ನು ತಿದ್ದುವಂತೆ ಹುಡುಗನೊಬ್ಬನಿಗೆ ಸ್ವಾಮೀಜಿ ಹೇಳುತ್ತಿದ್ದರು. ಪ್ರಭುಪಾದರು ಕೀರ್ತನವನ್ನು ಮುನ್ನಡೆಸುತ್ತಾ ಒಂದು ಕೈಯಿಂದ ಚಿಕ್ಕ ಬೋಂಗೋವನ್ನು ಬಾರಿಸುತ್ತಿದ್ದರು. ಈ ಚಿಕ್ಕ ಬೆನಿಂಗೋ ಡ್ರಮ್ಮಿನಲ್ಲೂ ಅವರು ಬಂಗಾಲಿ ಮೃದಂಗದ ನುಡಿಯನ್ನು ನುಡಿಸುತ್ತಿದ್ದರು. ಅದು ಎಷ್ಟು ಆಕರ್ಷಿತವಾಗಿತ್ತೆಂದರೆ ಸ್ಥಳೀಯ ಕೊಂಗವಾದಕ ಅದನ್ನು ಕೇಳಲಿಕ್ಕಾಗಿಯೇ ಬರುತ್ತಿದ್ದ. ಸ್ವಾಮೀಜಿಯರು ಉತ್ತಮವಾಗಿ ನುಡಿಸುವ ಕೈ ಪಡೆದಿದ್ದಾರೆ ಎನ್ನುವುದು ಅವನ ಪ್ರಶಂಸೆ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಓದಿ. ಓದಿ. ಗೌರಮ್ಮ ಮಾತಾಜಿ. ಮಾತಾಜಿ ನಾನು ಓದ್ಲಾ? ಒಬ್ಬರಿಗೆ ಹೇಳಿ. ಗೀತಾ ಎಂ ಮಾತಾಜಿ. ನನಗೆ ಜೀಯಿಂದ ಬರ್ಲೇ ಇಲ್ಲ ಮಾತಾಜಿ. ಜೀಯಿಂದ ನನ್ನ ಓದಿಸ್ಲೇ ಇಲ್ಲ. ಗಾಯತ್ರಿ ಆದ್ಮೇಲೆ ಗೀತಾ ಬರೋದು. ಮಾತಾಜಿ ಓ ಇದೆಲ್ಲ ಇದೇನೋ. ಅಯ್ಯೋ ರಿಜಿಸ್ಟ್ರು. ಗೀತಾ ಎಂ ಮಾತಾಜಿ ಓದುದಿಲ್ಲವಾ? ಗಾಯತ್ರಿ ಮಾತಾಜಿ ಓದಿ. ಗೀತಾ ಎಮ್ಮೆ ಈಗ ಓದಿದ್ ಮಾತಾಜಿ. ಇವಾಗ ನಾನು ಗೀತಾ ಆರ್ ಕೋಡಿಕಲ್ ಓದಿದ್ದು. ಗೀತಾ ಎಂ ಗೀತಾ ಆಯ್ತಲ್ಲ. ಗೀತಾ ಆಯ್ತು ಮಾತಾಜಿ. ಓದಿದ್ದು ಗೀತಾ ಎಮ್ಮೆ ಮಾತಾಜಿ. ಇವಾಗ ಮಾತಾಜಿ ಈಗ ಗೌರಮ್ಮನ್ ಕರೆದ್ರಿ, ಅವ್ರು ಓದಿಲ್ಲ ಅಂದ್ರೆ ಗಾಯತ್ರಿ ಗಾಯತ್ರಿ ಓದೇ ಇಲ್ಲ ಮಾತಾಜಿ. ದೀಪ ಓದಿದಲ್ಲವಾ ಮಾತಾಜಿ? ಕರೀತಾರೆ, ಯಾಕಂಗ್ ದೀಪ ಓದಿದಲ್ಲವಾ ಕೇಳಿದೆ ಮಾತಾಜಿ. ಗೀತಾ ಎಂ ಇವಾಗ ಓದಿದ್ದು,
ಹೌದಾ? ದೀಪ ಗೀತಾ ಓದ್ಬೇಕು. 6 ಕೋಡಿಕಲ್ ದೀಪ ಮುಂಚೆ ಮಾತಾಡಿ ಓದಿದ್ದಾರೆ, ಓದಿದ್ದಿಲ್ಲ ಫಸ್ಟೇ ನಾನು. ಓದಿದ್ರು ಓಕೆ, ಅವರು. ಗಾಯತ್ರಿ ಯಾರು ಓದಿ. ಸ್ವಾಮೀಜಿಯವರ ಕೀರ್ತನ ಹೊಸ ಎತ್ತರಕ್ಕೇರಿತು. ಅವರ ಕೀರ್ತನಕ್ಕೆ ಆ ಹುಡುಗರು ಪ್ರತಿಸ್ಪಂದಿಸುತ್ತಾ ಕಣ್ಣುಗಳನ್ನು ಅಗಲಿಸಿ ತಲೆಯಾಡಿಸುತ್ತಾ ಪರಸ್ಪರರತ್ತ ನೋಟ ಬೀರುತ್ತಿದ್ದರು. ತಮ್ಮ ಹಿಂದಿನ ಮಾದಕ ವಸ್ತು ಸೇವನೆಯ ಅನುಭವದೊಂದಿಗೆ ಹೋಲಿಸುತ್ತಾ ಪರಸ್ಪರ ಪ್ರೀತಿಯಿಂದ ಕೂಡಿದ ಸಂಕೇತ ನೀಡುತ್ತಿದ್ದರು. ಏ ಅಪ್ಪ, ನಾನು ನಿಜಕ್ಕೂ ಇಲ್ಲಿ ಎತ್ತರಕ್ಕೆ ಏರುತ್ತಿದ್ದೇನೆ. ಪ್ರಭುಪಾದರು ಆ ಹುಡುಗರ ನವಶೋಧಿತ ಮಾದಕತೆಯನ್ನು ಪ್ರೋತ್ಸಾಹಿಸುತ್ತಿದ್ದರು. ಹೀಗೆ ಕೀರ್ತನ ಕಲಾನಿಪುಣರಾಗಿದ್ದುದಲ್ಲದೆ ಅವರು ಪರಿಣತ ಗುರುವಾಗಿಯೂ ವರ್ತಿಸುತ್ತಿದ್ದರು. ಚೈತನ್ಯ ಪ್ರಭುಗಳು ಹೇಳಿದ್ದಾರೆ, ಪವಿತ್ರ ನಾಮದ ಸಂಕೀರ್ತನೆಗೆ ಕಟ್ಟುನಿಟ್ಟಾದ ಯಾವುದೇ ನಿಯಮಗಳಿಲ್ಲ. ಪ್ರಭುಪಾದರು ಅದೇ ಕ್ರಮದಲ್ಲಿ ಸಂಕೀರ್ತನವನ್ನು ಕೆಳಪೂರ್ವದಿಗೆ ಕರೆತಂದರು. ಅವರು ಒಮ್ಮೆ ಆ ದೇವಾಲಯವನ್ನು ಆಧ್ಯಾತ್ಮಿಕ ಜೀವನದ ಬಾಲಬೋಧೆಯ ಶಾಲೆ ಎಂದು ಕರೆದಿದ್ದರು. ಇಲ್ಲಿ ಅವರು ಭಗವದ್ಗೀತಾ ಪ್ರವಚನ ನೀಡುತ್ತಾ ಹರೇ ಕೃಷ್ಣ ಮಂತ್ರವನ್ನು ಸಂಕೀರ್ತಿಸುವ ಗುಂಪನ್ನು ಮುನ್ನಡೆಸುತ್ತಾ ಕೃಷ್ಣ ಪ್ರಜ್ಞೆಯ ಅ ಈಗಳನ್ನು ಕಲಿಸಿದರು. ಕೆಲವೊಮ್ಮೆ ಕೊನೆಯ ಕೀರ್ತನೆಯಾದ ಬಳಿಕ ಅವರು ತಮ್ಮ ಜೊತೆ ಸೇರಲು ಬಯಸಿದವರನ್ನು ಮುಂದಿನ ಮಾತುಕತೆಗಾಗಿ ತಮ್ಮ ಅಪಾರ್ಟ್ಮೆಂಟ್ಗೆ ಆಹ್ವಾನಿಸುತ್ತಿದ್ದರು. ಮ್ಯೂಟ್ ಆಗಿದ್ದೀರಿ ಮಾತಾಜಿ. ಗಾಯತ್ರಿ ಯಾರು ಮಾತಾಜಿ? ಮ್ಯೂಟ್ ಆಗಿದ್ದೀರಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ ಓದ್ಲಿಯಾ? ಓದಿ. ಆಹ್ವಾನಿಸುತ್ತಿದ್ದರು. ತಮ್ಮ ವಸತಿಯ ಹಿಂದಿನ ಕೋಣೆಯಲ್ಲಿ ಪ್ರಭುಪಾದರು ಸಾಮಾನ್ಯವಾಗಿ ಒಂಟಿಯಾಗಿರುತ್ತಿದ್ದರು. ವಿಶೇಷವಾಗಿ ಮುಂಜಾವಿನ 2-3-4 ಗಂಟೆಯ ಹೊತ್ತಿಗೆ ಪ್ರಾಯೇಣ ಯಾರೊಬ್ಬರೂ ಎಚ್ಚರಗೊಳ್ಳದಿರುವಾಗ ಈ ಬೆಳಗಿನ ಜಾವದಲ್ಲಿ ಅವರ ಕೋಣೆ ಶಾಂತವಾಗಿರುತ್ತಿತ್ತು. ಆಗ ಅವರು ತಮ್ಮ ಕೃಷ್ಣ ಸಂಬಂಧದ ಆಪ್ತತೆಯಲ್ಲಿ ಏಕಾಂಗಿಯಾಗಿ ಕೆಲಸ ಮಾಡುತ್ತಿದ್ದರು. ಶ್ರೀಮದ್ ಭಾಗವತದ ಅನುವಾದ ಮತ್ತು ಭಾವಾರ್ಥಗಳನ್ನು ಬೆರಳಚ್ಚಿಸುವುದರ ಮೂಲಕ ಕೃಷ್ಣನನ್ನು ಆರಾಧಿಸುತ್ತಾ ಪೆಟ್ಟಿಗೆ ಮಡಿಯ ಹಿಂದೆ ನೆಲದ ಮೇಲೆ ಕುಳಿತಿರುತ್ತಿದ್ದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇಲ್ಲಿ ಓದಿ ಮಾತಾಜಿ. ಅದೇ ಬೇಡ, ನೆಕ್ಸ್ಟ್ ಓದಿಸುವ. ಗೌರಮ್ಮ ಮಾತಾಜಿ ಓದಿ. ಮಾತಾಜಿ. ಕೆಲವು ಹುಡುಗರು ಅಲ್ಲಿಂದಲ್ಲ ಇಲ್ಲಿ ಮಾತಾಜಿ. ಸಾಮಾನ್ಯವಾಗಿ ಸಂದರ್ಶಕರು ಉಪಚಾರಕರಾಗಿರುತ್ತಿದ್ದರು. ಅವರ ಅತಿಥಿಗಳು ಅದೇನೋ ಕಾಣ್ತಾ ಇಲ್ಲ ಮಾತಾಜಿ. ಸಿದ್ಧಾಂತದ ಪ್ರಶ್ನೆಗಳನ್ನು ಕೇಳುತ್ತಿದ್ದರು. ಅಂಗಡಿ ಮಳಿಗೆಯಲ್ಲಿ ಉಪನ್ಯಾಸದ ಬಳಿಕ ಹೇಗೋ ಹಾಗೆ ಅವರು ಉತ್ತರಿಸುತ್ತಿದ್ದರು. ಆದರೆ ಅವರು ಗಂಭೀರ ಆಗುತ್ತಿದ್ದ ಕೆಲವು ಹುಡುಗರು ವಿಶೇಷವಾಗಿ ದೇವಸ್ಥಾನದಲ್ಲಿ ಸಂಜೆಯ ಉಪನ್ಯಾಸವಿರದಿದ್ದ ಮಂಗಳವಾರ, ಗುರುವಾರ, ಶನಿವಾರ ಮತ್ತು ಭಾನುವಾರಗಳ ರಾತ್ರಿ ಹೊತ್ತು ಅವರು ಸಮಯವನ್ನು ಸಾಮಾನ್ಯವಾಗಿ ಸಾಂದರ್ಭಿಕವಾಗಿ ತಮ್ಮದೇ ಸ್ವಾಮ್ಯ ಮಾಡಿಕೊಳ್ಳುತ್ತಿದ್ದರು. ಕೆಲವೊಮ್ಮೆ ಅವರು ತಮ್ಮ ವೈಯಕ್ತಿಕ ಪ್ರಶ್ನೆಗಳನ್ನು ಕೇಳುತ್ತಿದ್ದರು. ಅವರು ಮೊದಲ ಬಾರಿಗೆ ನ್ಯೂಯಾರ್ಕಿಗೆ ಬಂದಾಗ ಏನನ್ನಿಸಿತು? ಭಾರತದ ವಿಚಾರ ಏನು? ಅಲ್ಲಿ ಅವರಿಗೆ ಅನುಯಾಯಿಗಳಿದ್ದರೆ ಅವರ ಕುಟುಂಬದವರು ಕೃಷ್ಣನ ಭಕ್ತರಾಗಿದ್ದಾರೆಯೇ? ಅವರು ಸದ್ಗುರುವಿನ ಆಸೆ ಏನು? ಆಗ ಪ್ರಭುಪಾದರು ವಿಭಿನ್ನ ರೀತಿಯಲ್ಲಿ ಶಾಂತವಾಗಿ, ಹೆಚ್ಚು ಆಪ್ತವಾಗಿ ಹಾಗೂ ತಮಾಷೆಯಾಗಿ ಮಾತನಾಡುತ್ತಿದ್ದರು. ಒಂದು ಬೆಳಗ್ಗೆ ನ್ಯೂಯಾರ್ಕಿನಲ್ಲಿ ಹಿಮಪಾತವಾಗಿದ್ದನ್ನು ಮೊದಲ ಬಾರಿಗೆ ಕಂಡಾಗ ಯಾರೋ ಕಟ್ಟಡಗಳಿಗೆಲ್ಲ ಸುಣ್ಣ ಬಳಿದಿದ್ದಾರೆಂದು ಭಾವಿಸಿದ್ದರು ಎಂದು ಅವರು ಬಣ್ಣಿಸಿದರು. ಬಟ್ಲರ್ನ ಅನೇಕ ಚರ್ಚುಗಳಲ್ಲಿ ತಾವು ಮಾತನಾಡಿದ ಸಂಗತಿಯನ್ನು ಅವರು ವಿವರಿಸಿದರು. ಆ ಚರ್ಚುಗಳು ಎಂಥವು ಎಂದು ಆ ಹುಡುಗನ ಕೇಳಿದಾಗ ಅವರು ಮುಗುಳ್ನಕ್ಕು ಉತ್ತರಿಸಿದರು, ನನಗೆ ಗೊತ್ತಿಲ್ಲ. ಸ್ವಾಮಿಯೊಂದಿಗೆ ಹುಡುಗರು ನಕ್ಕರು.
ಭಾರತದ ಬ್ರಿಟಿಷ್ ಶಾಸನದ ಬಗ್ಗೆ ಹಾಗೂ ಭಾರತದ ರಾಜಕಾರಣದ ಬಗ್ಗೆ ಅವರು ಮುಕ್ತವಾಗಿ ನೆನಪಿಸಿಕೊಳ್ಳುತ್ತಿದ್ದರು. ಭಾರತದ ಹಾಗೂ ಭಾರತದ ವಿಮೋಚನೆಯಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರ ಗಾಂಧಿಗಿಂತ ಹೆಚ್ಚಿನದು. ಸುಭಾಷ್ ಚಂದ್ರ ಬೋಸರ ಭಾರತದಿಂದ ಹೊರಟು ಹೋಗಿ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು, ಭಾರತೀಯ ರಾಷ್ಟ್ರೀಯ ದಳವನ್ನು ಆರಂಭಿಸಿದರು. ಬ್ರಿಟಿಷ್ ಭಾರತದ ಪರವಾಗಿ ಹೋರಾಡಿ ಜರ್ಮನ್ನರಿಗೆ ಶರಣಾದ ಭಾರತೀಯ ಸೈನಿಕರು ಬ್ರಿಟಿಷರ ವಿರುದ್ಧ ಹೋರಾಡಲು ಇಂಡಿಯನ್ ನ್ಯಾಷನಲ್ ಆರ್ಮಿಗೆ ಮರಳುವರೆಂದು ಹಿಟ್ಲರ್ ರೊಂದಿಗೆ ಅವರು ಒಪ್ಪಂದಕ್ಕೆ ಬಂದರು. ಗಾಂಧಿಯ ಅಹಿಂಸೆ ವ್ರತಕ್ಕಿಂತ ಹೆಚ್ಚಾಗಿ ಬೋಸರ ಆ ಬಲದ ಪ್ರದರ್ಶನವೇ ಭಾರತವನ್ನು ದಕ್ಷ ಮುನ್ನಡೆಸಿತು ಎಂದು ಅವರು ಹೇಳಿದರು. ಈ ಶತಮಾನದ ಆರಂಭದ ತಿರುವಿನಲ್ಲಿಯೂ ತಮ್ಮ ಬಾಲ್ಯದ ಬಗ್ಗೆ ಅವರು ಮಾತನಾಡಿದರು. ಆಗ ಬೀದಿಗಳಲ್ಲಿ ಗ್ಯಾಸು ದೀಪಗಳಿದ್ದವು. ಕಲ್ಕತ್ತೆಯ ಧೂಳಿನ ಬೀದಿಗಳಲ್ಲಿ ಎತ್ತಿನ ಬಂಡಿಗಳು ಹಾಗೂ ಕುದುರೆ ಗಾಡಿಗಳು ಮಾತ್ರ ವಾಹನಗಳಿದ್ದವು. ಈ ಮಾತುಗಳು ಆ ಹುಡುಗರಿಗೆ ಭಗವದ್ಗೀತೆಯ ದಿವ್ಯ ವೇದಕ್ಕಿಂತ ಹೆಚ್ಚು ಆಕರ್ಷಕವಾಗಿದ್ದವು. ಅವು ಹುಡುಗರನ್ನು ಸ್ವಾಮಿಯತ್ತ ವಿಶೇಷವಾಗಿ ಆಕರ್ಷಿದವು. ಅವರು ತಮ್ಮ ತಂದೆ ಗೌರವ್ ಮೋಹನ್ ಡೇ ಬಗ್ಗೆ ಹೇಳಿದರು. ಶುದ್ಧ ವೈಷ್ಣವರಾದ ಅವರು ಬಟ್ಟೆ ವ್ಯಾಪಾರಿಯಾಗಿದ್ದರು. ಅವರು ಕುಟುಂಬದ ಕಲ್ಕತ್ತೆಯ ಶ್ರೀಮಂತ ಮಲ್ಲಿಕರ ಜೊತೆ ಆಪ್ತ ಸಂಬಂಧವನ್ನು ಹೊಂದಿತ್ತು. ಮಲ್ಲಿಕರು ಕೃಷ್ಣನ ವಿಗ್ರಹವನ್ನು ಇಟ್ಟುಕೊಂಡಿದ್ದರು. ಪ್ರಭುಪಾದರ ತಂದೆ ಮಗನಿಗೆ ಆರಾಧನಾ ಕ್ರೀಡೆಗಾಗಿ ಕೃಷ್ಣ ವಿಗ್ರಹವನ್ನು ನೀಡಿದ್ದರು. ಅವರು ಮಲ್ಲಿಕರ ದೇವಾಲಯದಲ್ಲಿ ನಡೆಯುತ್ತಿದ್ದ ಗೋವಿಂದ ವಿಗ್ರಹದ ಆರಾಧನೆಯನ್ನು ಅನುಸರಿಸುತ್ತಿದ್ದರು. ಹುಡುಗರಾಗಿ ಅವರು ಪ್ರತಿ ವರ್ಷವೂ ರಥಯಾತ್ರೆ ಉತ್ಸವವನ್ನು ಆಚರಿಸುತ್ತಿದ್ದರು. ಜಗನ್ನಾಥಪುರಿಯ ಬೃಹತ್ ಉತ್ಸವವನ್ನು ಅವರು ಸಣ್ಣ ಪ್ರಮಾಣಗಳಲ್ಲಿ ಅನುಸರಿಸುತ್ತಿದ್ದರು. ಆಗ ಅವರು ತಂದೆಯ ಸ್ನೇಹಿತರು ತಮಾಷೆ ಮಾಡುತ್ತಿದ್ದರು. ಓ, ನೀವು ನಮ್ಮನ್ನು ಕರೆಯುವುದಿಲ್ಲವೇ? ಏನಿದು? ಅವರ ತಂದೆ ಉತ್ತರಿಸುತ್ತಿದ್ದರು, ಇದೊಂದು ಮಕ್ಕಳಾಟ ಅಷ್ಟೇ. ಆದರೆ ನೆರೆಹೊರೆಯವರು, ಓ, ಮಕ್ಕಳಾಟವೇ ಇದು ಮಕ್ಕಳಾಟವೆಂದು ಹೇಳಿ ನೀವು ನಮ್ಮನ್ನು ಬಾರದಂತೆ ಮಾಡುತ್ತಿದ್ದೀರಾ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರಿಣಿ ಕಕ್ಕೇರಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರಿಣಿ ಮಾತಾಜಿ ಓದಿ. ಹೋಯ್ತಾ? ಸ್ಕ್ರೀನ್ ಇದೆಯಾ ಮಾತಾಜಿ? ನಾನು ನೋಡ್ಲ ಮಾತಾಜಿ. ಹರೇ ಕೃಷ್ಣ. ಮಹೇಶ್ವರಿ, ಸ್ಕ್ರೀನ್ ಇದೆಯಾ? 7:45 ಆಯ್ತು. ಬೇಡ, ಯಾರು ಓದದಿದ್ರೆ ನಾನು ವಿವರಿಸ್ತೇನೆ ಇದನ್ನು. 7:45 ಆಯ್ತು. ಹರೇ ಕೃಷ್ಣ. ಅದು ನೀರ್ ತುಂಬಿಸಿ ಶಾಖ ಕೊಟ್ಟರು. ಅದೇ ನಿಮ್ಮ ನೀರ್ ನಾನು ಕುಡಿಯೋದಿದ್ರೆ ಸಾಕು ಅಂತ ಅಲ್ಲಿಟ್ಟು ನಾ ಹೇಳಿದೆ, ಅಲ್ಲಿ ಇಡ್ಬೇಡಿ ಅದು. ಏನಾಯ್ತು ಕುಂತಾಳ ಮಾತಾಜಿ? ನಡುವಿನಲ್ಲಿ ನೀರು ಬಂತು. ಭಕ್ತಿ ಬೀಜ ಬಿತ್ತೆವು. ಈಗ 8ನೇ ಅಧ್ಯಾಯಕ್ಕೆ ನಾವು ಬಂದೆವು. ಹೇಗೆ ಇಲ್ಲಿ ಅವನು ಯಾರು ಹೋವರ್ಡ್ ಅವನು ಕೇಳ್ತಾ ಇದ್ದಾನೆ, ನೀವು ಬೆಳಿಗ್ಗೆ ಹೇಳಿದ್ರಲ್ಲ, ಅದರ ಅರ್ಥ ಏನು? ನಾವು ಈಗ ಸದ್ಗುರುವನ್ನು ನಾವು ದೇವರೆಂದು ಹೇಳ್ಬೇಕಾ, ಅದನ್ನು ಒಪ್ಪಿಕೊಳ್ಬೇಕಾ ಅಂತ. ಆಗ ಅಲ್ಲಿ ಹೋವರ್ಡ್ ಆ ರೀತಿ ಕೇಳಿದಕ್ಕೆ ಪ್ರಭುಪಾದರು ಹೇಳ್ತಾರೆ, ಅವರು ದೇವರ ಪ್ರತಿನಿಧಿ, ಅವರಿಗೆ ದೇವರಿಗಿರುವಷ್ಟೇ ಗೌರವಕ್ಕೆ ಅವರು ಅರ್ಹರಾಗಿದ್ದಾರೆ ಅಂತ ಹೇಳಿದರು. ಅದನ್ನು ಶಾಂತವಾಗಿ ಅವರು ಹೇಳ್ತಾರೆ. ಹಾಗಾದ್ರೆ ಅವನು ಸದ್ಗುರು ದೇವರಲ್ಲವೇ ಅಂತ ಕೇಳ್ತಾರೆ. ಅಲ್ಲ ಅಂತ ಹೇಳ್ತಾರೆ ಪ್ರಭುಪಾದರು. ಅವರು ದೇವರೇ,
ಆದ್ರೆ ಇವರು ಸದ್ಗುರು ಏನಂತ ಹೇಳಿದ್ರೆ ಭಗವಂತನ ಪ್ರತಿನಿಧಿ. ಆದ್ದರಿಂದ ಆತ ಆ ದೇವರಷ್ಟೇ ಉತ್ತಮ ಹೌದು, ಆದ್ರೆ ಅವನು ಏಕೆಂದ್ರೆ ಆತ ಪ್ರಾಮಾಣಿಕ ಶಿಷ್ಯನಿಗೆ ದೇವರನ್ನು ತೋರಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ, ಇದು ಈಗ ನಿಂಗೆ ಸ್ಪಷ್ಟವಾಯ್ತಾ ಅಂತ ಹೇಳಿ ಅಲ್ಲಿ ಕೇಳ್ತಾರೆ. ಈಗ ಪ್ರಭುಪಾದ ಮತ್ತೆ ಹಯಗ್ರೀವರ ನಡುವಣ ಸಂಭಾಷಣೆಯಿಂದ ಇದು ಆಗಸ್ಟ್ 1966ರಲ್ಲಿ ತೆಗೆದದು. ಅಂದ್ರೆ ಈಗ ತಾತ್ಕಾಲಿಕವಾಗಿ ಆ ದೇವಾಲಯಕ್ಕೆ ಪರಿವರ್ತನೆಗೊಂಡ ಅಂಗಡಿ ಮಳಿಗೆ ಅದು ಗುರುಗಳ ನಿವಾಸವಾಗಿ ಅಲ್ಲಿ ಅಧ್ಯಯನ ಸ್ಥಳವಾಗಿ ಅದು ರೂಪಾಂತರಗೊಂಡಿದೆ. ಅದು 2 ಕೋಣೆಗಳ ಅಪಾರ್ಟ್ಮೆಂಟ್. ಆದ್ರೂ ಕೂಡ ಅದು ಪರಿಪೂರ್ಣವಾಗಿಯೇ ಇತ್ತು. ಅಂದ್ರೆ ಅದು ಕೊಳಗೇರಿಯ ಮಧ್ಯದಲ್ಲಿ ಪರಿಪೂರ್ಣವಾದ ಒಂದು ಆಶ್ರಮವಾಗಿತ್ತು. ಅಲ್ಲಿ ಈ ಕೆಳ ಜಗತ್ತಿನ ಎಲ್ಲ ಜನರಿಗೆ ಕೂಡ ಅದೊಂದು ದೇವಾಲಯದಾಗೆ ಕಾಣ್ತದೆ. ಆ ಅಂಗಡಿ ಮಳಿಗೆಯೇ ಈಗ ದೇವಾಲಯದಾಗೆ ಕಾಣ್ತದೆ. ಅದು ಭಾರಿ ವೇಗವಾಗಿ, ಬಲು ವೇಗವಾಗಿ ಅದು ಪರಿಚಿತವಾಗ್ತದೆ. ಅಲ್ಲಿ ಅಂಗಳದಲ್ಲಿ ಆಕಾಂಕ್ಷಿ ಸನ್ಯಾಸಿಗಳಿಗೆ ಅದ್ಭುತವಾದ ಶಾಂತಿಪೂರ್ಣವಾದ ಸ್ಥಳ ಇತ್ತು. ಅಲ್ಲಿ ಮುಂದುಗಡೆ ಹಿಂದುಗಡೆ ಕಟ್ಟಡದ ನಡುವೆ ಒಂದು ಕಿರಿದಾದ ಚಿಕ್ಕ ಉದ್ಯಾನವಿತ್ತು. ಅದರಲ್ಲಿ ಪಕ್ಷಿಧಾಮ ಇತ್ತು, ಮರಗಳು ಇದ್ದವು. ಸ್ವಾಮೀಜಿಯವರ ಹಿಂದಿನ ಕೋಣೆ ಆಶ್ರಮದ ಗರ್ಭಗೃಹ ಆಗಿತ್ತು. ಪ್ರತಿಯೊಂದು ಕೋಣೆಗೂ ಅದಕ್ಕೆ ಅದರದೇ ಆದ ಒಂದು ಪರಿಮಳವು ಬರ್ತಿತ್ತು. ಇದೆಲ್ಲ ಪ್ರಭುಪಾದರ ಕಾರ್ಯಚಟುವಟಿಕೆಯಿಂದಲೇ ಆಗಿದೆ. ಅದಕ್ಕೆ ಒಂದು ಪ್ರಭುಪಾದರ ಕಾರ್ಯಚಟುವಟಿಕೆಯಿಂದಲೇ ಅದು ನಿರ್ದಿಷ್ಟ ಸ್ವರೂಪವನ್ನು ಕಂಡುಕೊಂಡಿದೆ. ಅಲ್ಲಿ ದೇವಸ್ಥಾನದ ಕೋಣೆಯೇ ಅದು ಪ್ರಭುಪಾದರ ಕೀರ್ತನೆ ಮಾಡುವುದು, ಉಪನ್ಯಾಸ ಮಾಡುವಂತಹ ಭವನ ಆಗಿದೆ. ಉಪನ್ಯಾಸ ಅಲ್ಲಿ ಗಂಭೀರವಾಗಿ ನಡೀತಿತ್ತು. ವೇದಿಕೆ ಇಲ್ಲದಿದ್ದಾಗಲೂ ಅಲ್ಲಿ ಗಂಭೀರವಾಗಿಯೇ ನಡೀತಿತ್ತು. ಅಲ್ಲಿ ಕೆಲವೇ ಜನ ಅತಿಥಿಗಳು ಇದ್ರು. ಅವರ ಕಡೆ ಮುಖ ಮಾಡಿ ಪ್ರಭುಪಾದರು ಉಪದೇಶವನ್ನು ನೀಡ್ತಿದ್ರು. ಅಲ್ಲಿ ಬೇರೆ ಯಾವುದೇ ಸಂಭಾಷಣೆ ಕೂಡ ಇರ್ತಿರ್ಲಿಲ್ಲ. ಅವರ ಮಾತು ಮುಗಿಯುವವರೆಗೆ ಏನಾದ್ರು ಪ್ರಶ್ನೆ ಇದ್ರೆ ಅವರ ಮಾತು ಮುಗಿಯುವವರೆಗೆ ನಾವು ಕಾಯ್ಬೇಕು. ಹಾಗೆ ನಂತರ ಪ್ರಶ್ನೆಗಳನ್ನು ಕೇಳ್ಬೇಕು. ಅವರು 45 ನಿಮಿಷ ಪ್ರವಚನ ಮಾಡ್ತಿದ್ರು. ಮತ್ತೆ ಅಖಂಡವಾದ ಆ ವೈದಿಕ ಜ್ಞಾನವನ್ನು ಅವರು ಅಲ್ಲಿ ಹೇಳ್ತಿದ್ರು. ಯಾವಾಗಲೂ ಅವರು ಸಂಸ್ಕೃತದಿಂದ ಮತ್ತೆ ಆ ಹಿಂದಿನ ಸದ್ಗುರುಗಳು ಏನು ಹೇಳಿದಾರೋ ಅದರ ವೇದೋಕ್ತ ಪ್ರಮಾಣದ ಆಧಾರದ ಮೇಲೆಯೇ ಅವರು ಅಲ್ಲಿ ಮಾತನಾಡ್ತಿದ್ರು. ಮತ್ತೆ ಕಾರಣ ವಾದಗಳಿಗೆ ಬೆಂಬಲದಿಂದ ಅವರು ಪರಿಪೂರ್ಣ ಆ ಜ್ಞಾನವನ್ನು ಅವರು ಪಡೆದಿದ್ರು. ಮೊದಲೇ ಆ ಬೀದಿಯಲ್ಲಿ ಆಗುವ ಗಲಾಟೆಯನ್ನು ಸಹಿಸ್ತಿದ್ರು. ಮತ್ತೆ ನಿಖರ ವಿದ್ಯಾರ್ಥಿಗಳಿಂದ ಅವರು ಆಳವಾಗಿ ಬೇರೂರಿದ ಭಕ್ತಿಯಿಂದ ಅವರು ಉಪನ್ಯಾಸವನ್ನು ಮಾಡ್ತಿದ್ರು. ಅಂಗಡಿ ಭವನದಲ್ಲಿ ಅವರು ಕೀರ್ತನೆಯನ್ನು ಕೂಡ ನಡೆಸ್ತಿದ್ರು. ಉಪನ್ಯಾಸದಂತೆ ಕೀರ್ತನೆ ಕೂಡ ಅವರದು ಗಂಭೀರವಾಗಿ ಆಗ್ತಿತ್ತು. ಅವರು ಸಂಕೀರ್ತನೆಗೆ ಅಂತ ಕೆಲವರೆಲ್ಲ ಸಂಕೀರ್ತನೆಗೆಂದು ಹಾರ್ಮೋನಿಯಂ, ಆ ಬಿದಿರಿನ ಕೊಳಲು ಮತ್ತೆ ಗೀಟಾರು ಅದನ್ನೆಲ್ಲ ತರ್ತಿದ್ರು. ಅದರ ನಾದ ಮಾಧುರ್ಯವನ್ನು ಅವರು ಎಲ್ಲ ಅನುಸರಿಸ್ತಿದ್ರು. ಅದನ್ನು ಪ್ರಭುಪಾದರು ಹೇಳಿಕೊಡ್ತಿದ್ರು. ಅವರಿಗೆ ತಮ್ಮದೇ ಆದ ರೀತಿಯಲ್ಲಿ ಅದನ್ನು ಅವರು ಸುಧಾರಣೆಗೆ ಕೂಡ ತರ್ತಿದ್ರು. ಹಳೆಯ ತಂತಿನಾದದ ಒಂದು ತುಂಡ ತಂತಿನಾದದ ಒಂದು ಗಿಟಾರ ಏನೋ ಒಂದು ತಂದು ಅಲ್ಲಿ ಬಾಗಿಲ ಮೇಲೆ ಇಟ್ಟಿರ್ತಾರೆ. ಬಂದವರೆಲ್ಲ ಅದನ್ನು ನುಡಿಸುವಾಗ ಅದು ಕರ್ಕಸವಾದ ನಾದವನ್ನು, ವಿಶೇಷ ರೀತಿಯ ನಾದವನ್ನು ಅದು ಮಾಡ್ತಿತ್ತು. ಆಗ ಅವರು ಹೇಳ್ತಿದ್ರು, ಇದು ಎಲ್ಲಿಯೋ ಕಸದ ತೊಟ್ಟಿಯಲ್ಲಿ ಇದ್ದದ್ದು ಕಾಣ್ಬೇಕು ಅಂತ ಹೇಳಿ ಹೇಳ್ತಿದ್ರು. ಅದನ್ನು ತಂದು ಇಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿ. ಹಾಗೆ ಆ ವಿಚಿತ್ರ ನಾದ ಅದನ್ನು ಮಾಡ್ತಿತ್ತು. ಆದ್ರೆ ಒಂದು ದಿವಸ ರಾಬರ್ಟ್ ನೆಲ್ಸನ್ ಸ್ವಲ್ಪ ಸಮಯದ ನಂತರ, ಒಂದು ಕೆಲವು ವಾರದ ನಂತರ ಅವರು ಒಂದು ದೊಡ್ಡ ಕರತಾಲವನ್ನು ತರ್ತಾರೆ. ಅದನ್ನು ಸ್ವಾಮೀಜಿ ಕೂತ್ಕೊಳ್ಳುವ ವೇದಿಕೆಯ ಹತ್ತಿರ ಅದನ್ನು ತೂಗಾಡ್ತಾರೆ, ಕಾಣುವಂತೆ, ಅವರಿಗೆ ಎಲ್ಲರಿಗೂ ಕಾಣುವಂತೆ ಅದನ್ನು ತೂಗು ಹಾಕ್ತಾರೆ. ಆಮೇಲೆ ಅಲ್ಲಿಗೆ ಅತಿವರ್ತನೆಗೆ ಕೂಡ ಅಲ್ಲಿ ಒಂದು ಮಿತಿ ಇರ್ತಿತ್ತು. ನೀವು ಏನು ಅತಿವರ್ತನೆ ಮಾಡ್ಲಿಕ್ಕೆ ಅಲ್ಲಿ ಇಲ್ಲವೇ ಇಲ್ಲ ಚಾನ್ಸ್. ಕೆಲವೊಮ್ಮೆ ಹೊಸ ಆಗಂತುಕರು ಬಂದು ಕರತಾಳಗಳನ್ನು ಎಲ್ಲ ಎತ್ತಿ, ಆ ಕರತಾಳವನ್ನು ಎತ್ತಿ ಅವರಿಗೆ ಇದು ಹಾಕ್ಲಿಕ್ಕೆ ಗೊತ್ತಿರುವುದಿಲ್ಲ. 1 2 3 ಅಂತೇಳಿ ಅವರವರ ರೀತಿಯಲ್ಲಿ ಲಯಕ್ಕೆ ಬದ್ಧವಾಗಿ ಹಾಡುವುದಿಲ್ಲ. ಆ ರೀತಿ ಮಾಡಿರ್ತಾರೆ. ಆಗ ಪ್ರಭುಪಾದರು ಹುಡುಗರಿಗೆ ಸನ್ನೆ ಮಾಡಿ ಹೇಳ್ತಾರೆ, ನೋಡಿ ಅವರಿಗೆ ಹೇಳಿಕೊಡಿ ಅಂತೇಳಿ. ಹಾಗೆ ಆ ಪ್ರಭುಪಾದರು ಅಲ್ಲಿ ಆ ಅತಿಥಿಗೆ ಅಪಚಾರ ಮಾಡುವ ಬದಲು ಏನು ಅವರು ತಪ್ಪಿದ್ರು ಅದನ್ನು ಕೂಡಲೇ ಅವರು ತಿದ್ದಿ ಸರಿ ಮಾಡಿಸ್ತಿದ್ರು. ಆ ಪ್ರಭುಪಾದರು ಕೀರ್ತನೆಯನ್ನು ಮುನ್ನಡೆಸುತ್ತಿದ್ರು. ಒಂದು ಕೈಯಿಂದ
ಬೋಂಗ ಅಂದ್ರೆ ತಬಲ ತರ ಇರ್ತದಲ್ಲ ಅದನ್ನು ಬಾರಿಸ್ತಿದ್ರು ಒಂದು ಕೈಯಿಂದ ಅದನ್ನು ಚಿಕ್ಕ ಬೋಂಗವನ್ನು ಬಾರಿಸ್ತಿದ್ರು. ಮತ್ತೆ ಬೆನಿಂಗೋ ಡ್ರಮ್ನಲ್ಲಿ ಕೂಡ ಬಂಗಾಳಿ ಇದ್ರದ್ದು ಮೃದಂಗದ ನುಡಿಯನ್ನು ಅವರು ನುಡಿಸ್ತಿದ್ರು. ಅದು ತುಂಬಾ ಆಕರ್ಷಿತವಾಗಿತ್ತಂತೆ. ಆಗ ಅಲ್ಲಿ ಕೊಂಗವಾದಕ ಒಬ್ಬ ಇದ್ದಾನೆ, ಅವನ ಸ್ಥಳೀಯನು, ಅವನು ಅದನ್ನು ಕೇಳಲಿಕ್ಕಾಗಿಯೇ ಬರ್ತಿದ್ದಾನೆ. ಸ್ವಾಮೀಜಿಯವರು ಉತ್ತಮವಾಗಿ ನುಡಿಸುವ ಕಲೆಯನ್ನು ಅವರು ಪಡೆದಿದ್ರು. ಅದೇ ಅವನ ಪ್ರಶಂಸೆ. ಸ್ವಾಮೀಜಿ ಕೀರ್ತನೆ ಮಾಡುವ ಸಮಯದಲ್ಲಿ ಅವರ ಕೀರ್ತನೆ ಏನಂದ್ರೆ ಎತ್ತರಕ್ಕೆ ಹೋಗ್ತಿದ್ರು. ಆ ಹುಡುಗರು ಅದನ್ನು ಪ್ರತಿಸ್ಪಂದಿಸ್ತಿದ್ರು. ಕಣ್ಣುಗಳನ್ನು ಅಗಾಲ ಮಾಡಿ ಎಲ್ಲ ನೋಡ್ತಿದ್ರು. ತಲೆ ಆಡಿಸುತ್ತಾ ಅವರು ಪರಸ್ಪರ ಅಲ್ಲಿ ನೋಟ ಬೀಳ್ತಿದ್ರು. ತಮ್ಮ ಹಿಂದಿನ ಮಾದಕ ವಸ್ತು ಸೇವನೆದು ಅದರ ಅನುಭವವನ್ನು ಓಡಿಸ್ತಾರೆ. ಮತ್ತೆ ಈಗ ಇಲ್ಲಿ ಹೇಗೆ ಆ ಪರಸ್ಪರ ಪ್ರೀತಿಯಿಂದ ಕೂಡಿದ ಸಂಕೇತವನ್ನು ಹೇಗೆ ಪ್ರಭುಪಾದರು ನೀಡ್ತಾ ಇದ್ದಾರೆ ಅಂತೇಳಿ, ಅಪ್ಪ ನಿಜಕ್ಕೂ ಇಲ್ಲಿ ನಾನು ಎತ್ತರಕ್ಕೆ ಏಳ್ತಾ ಇದ್ದೇನೆ ಅಂತೇಳಿ ಅಲ್ಲಿ ಪ್ರಭುಪಾದರು ಆ ಹುಡುಗರನ್ನು ನವಶೋಧಿತ ಮಾದಕತೆಯನ್ನು ಅವರಿಗೆ ಪ್ರೋತ್ಸಾಹಿಸಿ ಬಿಡ್ತಾರೆ. ಆಗ ಹೀಗೆ ಅಲ್ಲಿ ಕೀರ್ತನ ಕಲಾ ನಿಪುಣರಾಗಿದ್ದುದು ಅಲ್ಲದೆ ಆ ಹುಡುಗರು ಪರಿಣಿತ ಗುರುವಾಗಿ ಕೂಡ ಅಲ್ಲಿ ವರ್ತಿಸ್ತಿದ್ರು. ಯಾರು? ಪ್ರಭುಪಾದರು. ಅಲ್ಲಿ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ, ಪವಿತ್ರ ನಾಮದ ಸಂಕೀರ್ತನೆಗೆ ಕಟ್ಟುನಿಟ್ಟಾದ ನಿಯಮಗಳು ಏನು ಇಲ್ಲ ಅಂತೇಳಿ. ಹಾಗೆ ಪ್ರಭುಪಾದರು ಅದೇ ಕ್ರಮದಲ್ಲಿ ಸಂಕೀರ್ತನವನ್ನು ಕೆಳಪೂರ್ವ ಬದಿಗೆ ಅವರು ಅಲ್ಲಿ ತರ್ತಾರೆ. ಒಮ್ಮೆ ಅವರು ಆ ದೇವಾಲಯವನ್ನು ಆಧ್ಯಾತ್ಮಿಕ ಜೀವನದ ಬಾಲ ಅಂದ್ರೆ ಅದು ಚಿಕ್ಕ, ಈಗ ಆಧ್ಯಾತ್ಮಿಕ ಜೀವನದ ಬಾಲ ಬೋಧೆಯ ಶಾಲೆ ಅಂತೇಳಿ ಅದನ್ನು ಕರೆದಿದ್ರು. ಈ ಕೆಳಪೂರ್ವ ಬದಿಯಲ್ಲಿರುವ ಆ ದೇವಾಲಯವನ್ನು ಅವರು ಆಧ್ಯಾತ್ಮಿಕ ಜೀವನದ ಬಾಲ ಬೋಧೆಯ ಶಾಲೆ ಅಂತೇಳಿ ಒಮ್ಮೆ ಕರೆದಿದ್ರು. ಇಲ್ಲಿ ಇವರು ಭಗವದ್ಗೀತೆಯ ಪ್ರವಚನ ಮಾಡ್ತಾ ಇದ್ರು. ಮತ್ತೆ ಹರೇ ಕೃಷ್ಣ ಮಂತ್ರವನ್ನು ಸಂಕೀರ್ತನೆ ಮಾಡ್ತಿದ್ರು. ಆ ಗುಂಪನ್ನು ಅವರು ಮುನ್ನಡೆಸ್ಕೊಂಡು ಹೋಗ್ತಿದ್ರು. ಹೇಗೆ ಕೃಷ್ಣ ಪ್ರಜ್ಞೆಯಲ್ಲಿ ಆ ಈ ಎಲ್ಲ ಕಲಿತೇವೋ ಆಯ್ತು. ಕೆಲವೊಮ್ಮೆ ಕೊನೆಗೆ ಕೀರ್ತನೆ ಆದ ಬಳಿಕ ಅವರು ತಮ್ಮ ಜೊತೆ ಸೇರಲು ಯಾರು ಬಯಸಿದ್ರು ಅವರ ಮುಂದಿನ ಮಾತುಕತೆಗಾಗಿ ಅವರು ತಮ್ಮ ಅಪಾರ್ಟ್ಮೆಂಟ್ಗೆ ಬರ್ಲಿಕ್ಕೆ ಹೇಳ್ತಿದ್ರು. ತಮ್ಮ ವಸತಿಯ ಹಿಂದಿನ ಕೋಣೆಯಲ್ಲಿ ಪ್ರಭುಪಾದರು ಸಾಮಾನ್ಯವಾಗಿ ಒಬ್ಬರೇ ಇರ್ತಿದ್ರು. ಅಲ್ಲಿ ವಿಶೇಷವಾಗಿ ಮುಂಜಾನೆ 2-3-4 ಗಂಟೆ ಹೊತ್ತಿಗೆ ಅವರು ಪ್ರಾಯಶಃ ಯಾರೊಬ್ಬರು ಎಚ್ಚರಗೊಳ್ಳದೆ ಇರುವ ಸಮಯದಲ್ಲಿ ಆ ಬೆಳಗಿನ ಜಾವದಲ್ಲಿ ಆ ಕೋಣೆಯಲ್ಲಿ ಶಾಂತವಾಗಿರ್ತಿದ್ದು. ಆಗ ಅವರು ಕೃಷ್ಣನ ಸಂಬಂಧದ ಆಪತ್ತೆಯಲ್ಲಿ ಏಕಾಂಗಿಯಾಗಿ ಕೆಲಸ ಮಾಡ್ತಿದ್ರು. ಅಲ್ಲಿ ಶ್ರೀಮದ್ ಭಾಗವತದ ಅನುವಾದವನ್ನು ಮತ್ತೆ ಭಾವಾರ್ಥಗಳನ್ನು ಬೆರಳಚ್ಚು ಮಾಡುವುದರಲ್ಲಿ ಮತ್ತೆ ಕೃಷ್ಣನನ್ನು ಆರಾಧಿಸುತ್ತಾ ಪೆಟ್ಟಿಗೆ ಮನೆಯ ಹಿಂದೆ ನೆಲದ ಮೇಲೆ ಅಲ್ಲಿ ಕುಳಿತುಕೊಳ್ತಿದ್ರು. ಅದರ ಹಿಂದೆ ಒಂದು ಕೋಣೆ ಇದೆ, ಅದನ್ನು ಸಂದರ್ಶನಕ್ಕಾಗಿಯೇ ಬಳಸ್ತಿದ್ರು. ಸ್ವತಃ ಅವರು ಯಾರಾದ್ರೂ ಬಂದು ಕೊಠಡಿಯ ಬಾಗಿಲು ತಟ್ಟಿ ಮತ್ತೆ ಒಳಗೆ ಹೋಗ್ಬೋದು. ಯಾವುದೇ ಸಮಯದಲ್ಲಿ ಕೂಡ ಅವರು ಮುಖಕ್ಕೆ ಮುಖ ಮಾಡಿ ಕುಳಿತು ಮಾತನಾಡ್ತಾರೆ. ಅವರೊಂದಿಗೆ ಯಾರೊಂದಿಗೆ ಬಂದರೂ ಕೂಡ ಅವರು ಮುಖಕ್ಕೆ ಮುಖ ಕೊಟ್ಟು ಮಾತನಾಡ್ತಾರೆ. ಮತ್ತೆ ಬೆರಳಚ್ಚು ಯಂತ್ರದ ಮೇಲೆ ಅದರ ಹಿಂದೆ ಇವರು ಕುಳಿತು ಮಾತನಾಡ್ತಾರೆ. ಪ್ರಶ್ನೆ ಕೇಳಿದ್ದನ್ನು ಅದಕ್ಕೆ ಉತ್ತರಿಸ್ತಾರೆ, ವಾದ ಮಾಡ್ತಾರೆ, ಕೆಲವೊಮ್ಮೆ ತಮಾಷೆ ಕೂಡ ಮಾಡ್ತಾರೆ. ಹಾಗೆ ಕೆಲವು ಸಮಯವನ್ನು ಅವರಲ್ಲಿ ಕಳೀತಿದ್ರು. ಸಂದರ್ಶಕ ಒಬ್ಬ ಬಂದಾಗ ಇನ್ನೊಬ್ಬರಿಗೆ ಭೇಟಿ ನೀಡ್ಲಿಕ್ಕಿಲ್ಲ ಅಂತೇಳಿ ಏನಿಲ್ಲ, ಅವರನ್ನು ಕೂಡ ಒಟ್ಟಿಗೆ ಕೂತ್ಕೊಳಿಸಿ ಅವರಲ್ಲಿ ಕೂಡ ಚರ್ಚೆಗಳನ್ನು ಮಾಡ್ತಿದ್ರು ಅಥವಾ ಅವರ ಸಂಶಯವನ್ನು ನಿವಾರಿಸ್ತಿದ್ರು. ಸಾಮಾನ್ಯವಾಗಿ ಸಂದರ್ಶಕರೆಲ್ಲ ಔಪಚಾರಿಕವಾಗಿ ಇರ್ತಿದ್ರು. ತತ್ವ ಸಿದ್ಧಾಂತದ ಪ್ರಶ್ನೆಗಳನ್ನೇ ಕೇಳ್ತಿದ್ರು ಅವರು. ಅಂಗಡಿ ಮಳಿಗೆಯಲ್ಲಿ ಉಪನ್ಯಾಸವಾದ ಬಳಿಕ ಹೇಗೆ ಅಲ್ಲಿ ಉತ್ತರಿಸ್ತಿದ್ರು ಅದೇ ರೀತಿ ಇಲ್ಲಿ ಕೂಡ ಉತ್ತರಿಸ್ತಿದ್ರು. ಅವರು ಗಂಭೀರವಾಗಿ ಇರ್ತಿದ್ರು. ಕೆಲವು ಹುಡುಗರು ಏನ್ ಮಾಡ್ತಿದ್ರು ಅಂದ್ರೆ, ವಿಶೇಷವಾಗಿ ದೇವಸ್ಥಾನದಲ್ಲಿ ಸಂಜೆಯ ಉಪನ್ಯಾಸವಿರುವುದರಿಂದ ಅಲ್ಲಿ ಮಂಗಳವಾರ, ಗುರುವಾರ ಮತ್ತೆ ಶನಿವಾರ, ಭಾನುವಾರ ಈ ರಾತ್ರಿ ಹೊತ್ತು ಅಲ್ಲಿ ಸಾಮಾನ್ಯವಾಗಿ
ಸೌಮ್ಯ ಮಾಡಿಕೊಳ್ತಿದ್ರು. ತಮ್ಮದೇ ಆದ ಒಂದು ರೀತಿಯಲ್ಲಿ ಅವರು ಮಾತನಾಡಿಕೊಳ್ತಿದ್ರು. ಕೆಲವೊಮ್ಮೆ ಅವರು ವೈಯಕ್ತಿಕ ಪ್ರಶ್ನೆಗಳನ್ನು ಕೂಡ ಅಲ್ಲಿ ಕೇಳ್ತಿದ್ರು. ಮೊದಲ ಬಾರಿಗೆ ನ್ಯೂಯಾರ್ಕಿಗೆ ಬಂದಾಗ ಏನೆನಿಸಿತು ಅದನ್ನು ಹೇಳ್ತಿದ್ರು. ಭಾರತದ ಬಗ್ಗೆ ವಿಚಾರ ಏನು ನಿಮ್ಮದು ಅದನ್ನೆಲ್ಲ ಕೇಳ್ತಿದ್ರು. ಅವರಿಗೆ ಅನ್ಯಾಯಿಗಳಿದ್ದರೆ ಅವರ ಕುಟುಂಬದವರು ಏನು ಕೃಷ್ಣ ಭಕ್ತರಾಗಿದ್ದಾರೆ ಭಾರತದಲ್ಲಿ ಇರುವವರು. ಮೊದಲನೇ ಬಾರಿಗೆ ನೀವೀಗ ಪ್ರಭುಪಾದರು ನ್ಯೂಯಾರ್ಕಿಗೆ ಬಂದಿದ್ರು, ನಿಮ್ಗೆ ಏನ್ ಅನಿಸಿತು, ನಿಮ್ಗೆ ಭಾರತದ ವಿಚಾರ ಏನು, ಮತ್ತೆ ನಿಮ್ಮ ಅನ್ಯಾಯಿಗಳು ಅಲ್ಲಿ ಕೂಡ ಇದ್ರಾ, ನಿಮ್ಮ ಕುಟುಂಬದವರು ಕೃಷ್ಣ ಭಕ್ತರಾಗಿದ್ರ, ಮತ್ತೆ ಸದ್ಗುರುವಿನ ಆಸೆ ಏನು ಅಂತ ಪ್ರಭುಪಾದರಲ್ಲಿ ವಿಭಿನ್ನ ರೀತಿಯಲ್ಲಿ ಶಾಂತವಾಗಿ ಹೆಚ್ಚು ಕ್ಲೋಸ್ ಫ್ರೆಂಡಿನಾಗಿ ಆಪ್ತರಾಗಿ ತಮಾಷೆಯಾಗಿ ಕೇಳ್ತಿದ್ರು, ಮಾತನಾಡ್ತಿದ್ರು. ಒಂದು ಬೆಳಿಗ್ಗೆ ನ್ಯೂಯಾರ್ಕಿನಲ್ಲಿ ಹಿಮಪಾತವಾಯಿತು. ಹಿಮಪಾತವಾದಾಗ ಅದನ್ನು ನೋಡುವಾಗ ಇವರೇನು ಕಟ್ಟಡಕ್ಕೆಲ್ಲ ಸುಣ್ಣ ಬಳಿದಿದ್ದಾರೆ ಅಂತ ಹೇಳಿ ಭಾವಿಸಿದಂತೆ. ಬಟ್ಲರ್ನ ಅನೇಕ ಚರ್ಚುಗಳಲ್ಲಿ ತಾವು ಮಾತನಾಡಿದ ಸಂಗತಿಯನ್ನು ಕೂಡ ಅಲ್ಲಿ ವಿವರಿಸ್ತಾರೆ. ಯಾರಿಗೆ? ಆ ಹುಡುಗರಿಗೆ. ಆ ಚರ್ಚುಗಳು ಎಂತವು ಅಂತೇಳಿ ಆ ಹುಡುಗರು ಕೇಳಿದಾಗ ಇವರು ಮುಗುಳ್ನಕ್ಕು ಉತ್ತರಿಸ್ತಾರೆ, ಅದು ನನಗೆ ಗೊತ್ತಿಲ್ಲ ಅಂತೇಳಿ. ಆಗ ಸ್ವಾಮೀಜಿಯೊಂದಿಗೆ ಆ ಹುಡುಗರು ಕೂಡ ನಗುತ್ತಾರೆ. ಈಗ ಭಾರತದಲ್ಲಿ ಬ್ರಿಟಿಷ್ ಶಾಸನದ ಬಗ್ಗೆ ರಾಜಕಾರಣ, ಭಾರತದ ರಾಜಕಾರಣದಲ್ಲಿ ಮುಕ್ತವಾಗಿ ನೆನಪಿಸಿಕೊಳ್ತಿದ್ರಲ್ಲಿ. ಭಾರತದ ಆ ವಿಮೋಚನೆಗೆ ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರ ಅದು ಗಾಂಧಿಗಿಂತ ಸಹ ಹೆಚ್ಚಿನದು ಅಂತ ಹೇಳಿ ಹೇಳಿದ್ರು. ಯಾಕೆಂದ್ರೆ ಅಲ್ಲಿ ಸುಭಾಷ್ ಚಂದ್ರ ಬೋಸರು ಭಾರತದಿಂದ ಹೊರಟು ಹೋಗಿ ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿ ಎಂಬ ಸಂಸ್ಥೆಯನ್ನು, ರಾಷ್ಟ್ರೀಯ ದಳ ಅದನ್ನು ಆರಂಭಿಸಿದ್ರು. ಬ್ರಿಟಿಷರ ಭಾರತದ ಪರವಾಗಿ ಹೋರಾಡಿದರು. ಆದ್ರೆ ನಮ್ಮ ಗಾಂಧೀಜಿಯವರು ಅಹಿಂಸಾ ಅದನ್ನು ಇವರು ಒಪ್ಪಲಿಲ್ಲ. ಅಹಿಂಸಾ ವೃತ್ತಕ್ಕಿಂತ ಸಹ ಹೆಚ್ಚಾಗಿ ಬೋಸರದೇ ಅಲ್ಲಿ ಬಲದ ಪ್ರದರ್ಶನವೇ ಭಾರತವನ್ನು ಸ್ವಾತಂತ್ರ್ಯದತ್ತ ಮುನ್ನಡೆಸಿತು ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಹಾಗೆ ಈ ಶತಮಾನದಲ್ಲಿ ಅವರ ಆರಂಭದ ತಿರುವಿನಲ್ಲಿ ತಮ್ಮ ಬಾಲ್ಯದ ಬಗ್ಗೆ ಕೂಡ ಅವರು ಮಾತನಾಡಿದ್ರು. ಅಂದ್ರೆ ಆಗ ಬೀದಿಗಳಲ್ಲಿ ಗ್ಯಾಸ್ ದೀಪಗಳು ಇದ್ದವು. ಕಲ್ಕತ್ತೆಯ ಧೂಳಿನ ಬೀದಿಗಳಲ್ಲಿ ಎತ್ತಿನ ಬಂಡಿಗಳು, ಕುದುರೆ ಗಾಡಿಗಳು ಮಾತ್ರ ಅಲ್ಲಿ ವಾಹನ ಆಗಿದ್ದವು. ಮತ್ತೆ ಆ ಹುಡುಗರಿಗೆ ಆ ಭಗವದ್ಗೀತೆಯ ದಿವ್ಯ ವೇದಕ್ಕಿಂತ ಇದು ಹೆಚ್ಚು ಆಕರ್ಷಕ ಆಯಿತು ಈ ಮಾತುಗಳು. ಅವರು ಹುಡುಗರನ್ನು ಸ್ವಾಮೀಜಿ ಅಂತ ವಿಶೇಷವಾಗಿ ಆಕರ್ಷಣೆ ಆಯ್ತು ಅವರಿಗೆ. ತಮ್ಮ ತಂದೆ ಯಾರು ಅಂತ ಹೇಳ್ತಾರೆ ಅವರು ಗೌರವ್ ಮೋಹನ್ ದ್ರೇ ಅಂತೇಳಿ ಅವರ ಬಗ್ಗೆ ಸ್ವಲ್ಪ ಹೇಳ್ತಾರೆ. ಶುದ್ಧ ವೈಷ್ಣವರಾದ ಅವರು ಬಟ್ಟೆ ವ್ಯಾಪಾರ ಆಗಿದ್ರು. ಮತ್ತೆ ಅವರ ಕುಟುಂಬ ಕಲ್ಕತ್ತೆಯ ಶ್ರೀಮಂತ ಮಲ್ಲಿಕರ ಜೊತೆ ಆಪ್ತ ಸಂಬಂಧವನ್ನು ಹೊಂದಿತ್ತು. ಆ ಮಲ್ಲಿಕರು ಕೃಷ್ಣನ ವಿಗ್ರಹವನ್ನು ಇಟ್ಟುಕೊಂಡಿದ್ರು. ಪ್ರಭುಪಾದರ ತಂದೆ ಮಗನಿಗಾಗಿ ಆ ಆರಾಧನಾ ಕ್ರೀಡೆಗಾಗಿ ಕೃಷ್ಣ ವಿಗ್ರಹವನ್ನು ಎಲ್ಲ ತಂದು ಕೊಡ್ತಿದ್ರು ಅವರಿಗೆ. ಆಮೇಲೆ ಮಲ್ಲಿಕರ ದೇವಾಲಯದಲ್ಲಿ ನಡೆಯುತ್ತಿದ್ದ ಗೋವಿಂದ ವಿಗ್ರಹದ ಆರಾಧನೆಯನ್ನು ಅವರು ಅನುಕರಿಸ್ತಿದ್ರು. ಹುಡುಗನಿಗೆ ಅವರು ಪ್ರತಿ ವರ್ಷವೂ ರಥಯಾತ್ರಾ ಉತ್ಸವವನ್ನು ಆಚರಿಸ್ತಿದ್ರು. ಹುಡುಗನಾಗಿರುವಾಗ ಅವರು ಪ್ರತಿ ವರ್ಷ ಕೂಡ ರಥಯಾತ್ರೆಯನ್ನು ಮಾಡ್ತಿದ್ರು. ಪುರಿಯಲ್ಲಿ ಹೇಗೆ ಆಗ್ತಿತ್ತು ಹಾಗೆ ಜಗನ್ನಾಥ ಪುರಿಯ ಬೃಹತ್ ಉತ್ಸಾಹವನ್ನು ಅವರು ಸಣ್ಣ ಪ್ರಮಾಣದಲ್ಲಿ ಅಲ್ಲಿ ಮಾಡ್ತಾ ಇದ್ರು, ಅದನ್ನೇ ಅನುಸರಣೆ ಮಾಡ್ತಿದ್ರು. ಅವರ ತಂದೆಯ ಸ್ನೇಹಿತರು ತಮಾಷೆ ಮಾಡ್ತಿದ್ರು, ಓ ನೀವು ನಮ್ಮನ್ನೆಲ್ಲ ಕರೆಯುವುದಿಲ್ಲವಾ ಅಂತೇಳಿ. ಆಗ ಅವರ ತಂದೆ ಅವರಿಗೆ ಉತ್ತರಿಸ್ತಿದ್ರು, ಇದೊಂದು ಮಕ್ಕಳ ಆಟ ಅಷ್ಟೇ. ಆದ್ರೆ ನೆರೆಹೊರೆಯವರೆಲ್ಲ ಓ ಮಕ್ಕಳ ಆಟವೇ ಇದು ಮಕ್ಕಳಾಟವೆಂದು ಹೇಳಿ ನಮ್ಮನ್ನು ಬಾರದಂತೆ ನೀವು ಮಾಡ್ತಿದ್ದೀರಾ ಅಂತ ಹೇಳಿ ಅಲ್ಲಿ ಕೇಳ್ತಿದ್ರು. ಇಲ್ಲಿ ತನಕ ಮಾತ್ರ ಅಲ್ಲ ನಾವು ಓದಿದ್ದು. ಹರೇ ಕೃಷ್ಣ. ಹೌದು, ಅಲ್ಲಿ ಹೌದೌದು. ಓದ್ತೀರಾ ನೆಕ್ಸ್ಟ್ ಅಲ್ಲವಾ ಬೇಡವಾ? 4 ಗಂಟೆ 5 ಗಂಟೆ ಆಯ್ತು. ಬೇಡ, 6 ಆರಾಯ್ತು, ಬೇಡ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ